ನಮಸ್ಕಾರ ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಮನೆಯೊಳಗೆ ಬೆಚ್ಚನೆ ಕೂತಿದ್ವಿ. ಕಷ್ಟ ಆದರೂ ಕೂಡ ಕಂಪಲ್ಸರಿಯಾಗಿ ಕೂರಲೇಬೇಕಿತ್ತು, ಬೇರೆ ದಾರಿನೇ ಇಲ್ಲ. ಹೊರಗೆ ಬಂದರೆ ಅಲ್ಲೊಂದಷ್ಟು ಸೆಕ್ಷನ್ ಇತ್ತು, ಕಡಿವಾಣ ಇತ್ತು, ಎಲ್ಲವೂ ಕೂಡ ಬಂದಾಗಿತ್ತು. ಆದರೆ ಎಲ್ಲರೂ ಕೂಡ ಇಚ್ಛೆಪಟ್ಟು ಬೇಕು ಅಂತ ಹೇಳಿಕೊಳ್ಳುವಂತಹ ಮತ್ತು ಕಷ್ಟ ಆದಾಗ ಮಾತ್ರ ನೆನಪಾಗುವಂಥ ಒಂದು ವಿಶೇಷ ವೃತ್ತಿ ಮತ್ತು ಆ ವಿಭಾಗ ಅಂದರೆ ಆಂಬುಲೆನ್ಸ್ನವ್ರದ್ದು. ನಮಗೆ ಆಂಬುಲೆನ್ಸ್ ಅವ್ರು ನೆನಪಾಗೋದೇ ಕಷ್ಟ ಬಂದಾಗ ಮಾತ್ರ, ಬೇರೆ ಟೈಮಲ್ಲಿ ನಮಗೆ ನೆನಪಾಗೋದೇ ಇಲ್ಲ. ಸೊ ಇವತ್ತಿನ ದಿನ ನಮ್ಮ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ನಮ್ಮ ಆಂಬುಲೆನ್ಸ್ ಚಾಲಕರು ಮತ್ತು ಮಾಲಕರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಮನೋಹರ್ ಶೆಟ್ಟರು, ಹಾಗೆಯೇ ಮತ್ತು ನಾಗರಾಜ್ ಆ್ಯಂಡಿ ಅವರು. ಸರ್, ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಭಾಳಷ್ಟು ದಿನಗಳಿಂದ ಈ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಏನಂದರೆ ಬಹುಶಃ ರಿಯಲ್ ಹೀರೋಸ್ ಕೊರೋನಾ ವಾರಿಯರ್ಸ್ ಅಂದರೆ ಒಂದಷ್ಟು ಜನಕ್ಕೆ ಡಾಕ್ಟ್ರು, ಪೊಲೀಸರು ಮತ್ತು ನರ್ಸುಗಳು, ಆಶಾ ಕಾರ್ಯಕರ್ತರು ಅಂತ ಒಂದು ಸೀಮಿತ ಆಗಿದೆ. ಅದನ್ನು ಹೊರತುಪಡಿಸಿ ಜನರ ಕಷ್ಟಕ್ಕೆಲ್ಲ ತಮ್ಮ ಜೀವವನ್ನು ಮುಡಿಪಾಗಿಟ್ಟವರು ಆಂಬುಲೆನ್ಸ್ ಚಾಲಕರು. ಕಾರಣ ಏನಂದರೆ ಆಂಬುಲೆನ್ಸ್ ಚಾಲಕರ ವೇಗಕ್ಕೆ ಆಂಬುಲೆನ್ಸ್ ಬರುತ್ತೆ, ಹಾರ್ನ್ ಬರುತ್ತೆ, ಸೈರನ್ ಆಗುತ್ತೆ, ಎಲ್ಲನಾಗುತ್ತೆ. ಆದರೆ ಅದರ ಹಿಂದೆ ಅವ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದಾನೆ, ಅವನ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ಒಂದು ಜೀವವನ್ನು ಉಳಿಸುವ ಜವಾಬ್ದಾರಿ ಇದೆ. ಜೀವ ಉಳಿಸಿಕೊಂಡು ತನ್ನ ಜೀವವನ್ನು ಮರೆತವು ಹೋಗಬೇಕಾಗ್ತದೆ. ಒಳಗಿರುವವರಿಗೆ ಒಂದೇ ಆತಂಕ ಇರ್ತದೆ, ಒಂದು ಸಲ ಮುಟ್ಟಿದ್ರೆ ಸಾಕಪ್ಪ ಆಸ್ಪತ್ರೆ, ಒಂದು ಸಲ ಮುಟ್ಟಿದ್ರೆ ಸಾಕು ಅಂತ. ಮುಟ್ಟಿದ ನಂತರ ನಿಮ್ಮನ್ನು ಕೇಳೋರು ಕಡಿಮೆ ಇರ್ತಾರೆ. ಅದರ ಮೇಲೂ ಒಂದು ಆತ ಕಾಸದೆ ತೊಂಡೆ ಮಾರೆ ಆಂಬುಲೆನ್ಸ್ಗೆ, ಇಂಥ ಒಂದು ಸಾಮಾನ್ಯ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದರ ನಡುವೆಯೂ ಒಂದಷ್ಟು ಜೀವ ಉಳಿಸಿದಂತಹ ಸಂತೃಪ್ತಿಯನ್ನು ಇಟ್ಕೊಂಡು ಆಂಬುಲೆನ್ಸ್ ಚಾಲಕರು ಇವತ್ತಿಗಿದ್ದಾರೆ. ಬಹುಶಃ ಆ ಸೇವೆ ಮುಂದುವರಿಯುವುದಕ್ಕೆ ಕಾರಣನೇ ಆ ಒಂದು ಸಂತೃಪ್ತಿ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ಜಿಲ್ಲೆಯಲ್ಲೇ ಬಹಳಷ್ಟು ಸೀನಿಯರ್ ಅಂತ ಅಂದ್ಕೊಳ್ಬೋದು ಆಂಬುಲೆನ್ಸ್ ಪಟ್ಟಿಗೆ ಪ್ರಕಾಶ್ ಪೂಜಾರಿ ಅವರನ್ನು. ಸೊ ಸರ್, ಹೇಗೆ ನಿಮ್ಮ ಅನುಭವ ಹೇಗಿತ್ತು ಈ ಲಾಕ್ಡೌನ್ ಟೈಮಲ್ಲಿ? ಲಾಕ್ಡೌನ್ ಅವಧಿಯಲ್ಲಿ ನಾವು ರಾತ್ರಿ ಹಗಲು ಸೇವೆ ಸಲ್ಲಿಸಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಆಂಬುಲೆನ್ಸ್ ಚಾಲಕರು ಯಾರೂ ಇಲ್ಲ ಅಂತ ಕರೆ ಮಾಡಿದಾಗ ರಾತ್ರಿ ಆಗಲಿ ಹಗಲಾಗಿ 24 ಗಂಟೆ ನಾವು ಯಾವುದೇ ಭಯ ಇಲ್ಲದೆ, ಈ ಕೊರೋನಾದ ಭಯವನ್ನು ನಾವು, ನಮ್ಮ ಹತ್ರ ಯಾವುದೇ ವಿಶೇಷವಾದ ಸವಲತ್ತುಗಳಿಲ್ಲ, ಕಿಟ್ಗಳಿಲ್ಲ, ಯಾವುದೇ ಇಲ್ಲ, ಮಾಡ್ಕೊಳ್ಳೋಷ್ಟು ಪುರ್ಸೊತ್ತು ಇಲ್ಲ. ನಾವು ಒಂದು ಮುಖಕ್ಕೆ ಮಾಸ್ಕ್ ಹಾಕಿ 24 ಗಂಟೆ ನಾವು ಯಾರು ಅಂತ ನೋಡಲಿಲ್ಲ, ಹೋಗಿ ಅವರನ್ನು ಎಲ್ಲ ಕಡೆ. ಎಷ್ಟು ವರ್ಷದಿಂದ ಇದ್ರಿ ಸರ್ ಈ ಫೀಲ್ಡಲ್ಲಿ? ಎಲ್ಲೆಲ್ಲ ನಿಮ್ಮ ಗಾಡಿಗಳಲ್ಲಿ? ಇಲ್ಲ, ನಾನು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ, ಅಂದರೆ ಎಲ್ಲ ಕಡೆ ಹೋಗ್ತೇನೆ. ಎಷ್ಟು ವರ್ಷದಿಂದ? 23 ವರ್ಷವನ್ನು ಕಂಪ್ಲೀಟ್ ಮಾಡಿದೆ. 1997 ನಾನು ಆಂಬುಲೆನ್ಸ್ ಆಗಲ್ಲ, ಭಾಳ ಕಡಿಮೆ ಇತ್ತಂತ ಆಂಬುಲೆನ್ಸ್ಗಳೇ ಇರಲಿಲ್ಲ. ನಾನು ಆಂಬುಲೆನ್ಸ್ ಹಾಕಲಿಕ್ಕೆ ಕಾರಣವೇ ಆಂಬುಲೆನ್ಸ್ ಇಲ್ಲದೇ ಇರುವ. ವೀಕ್ಷಕರೇ, ಇವತ್ತಿನ ನಮ್ಮ ರಿಯಲ್ ಹೀರೋ ಕಾರ್ಯಕ್ರಮದ ಒಂದು ಚಿಕ್ಕ ಸಾರ್ಥಕತೆಯನ್ನು ಈಗ ನಾವು ಕಾಣ್ತಾ ಇದ್ದೇವೆ. ಉಡುಪಿ ಜಿಲ್ಲೆಗೆ ಪ್ರಥಮ ಬಾರಿಗೆ ಒಂದು ಆಂಬುಲೆನ್ಸ್ ಆ ಒಂದು ವ್ಯವಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು 23 ವರ್ಷಗಳಿಂದ ಆಂಬುಲೆನ್ಸ್ ಸೇವೆಯಲ್ಲಿ ಇರುವವರು ಪ್ರಕಾಶ್ ಪೂಜಾರಿ ಅವರು. ಅವ್ರ ಮಾತುಗಳನ್ನು ಕೇಳೋಣ. ಈಗ ಲಾಕ್ಡೌನ್ ಅವಧಿಯಲ್ಲಿ ನಾವು ಸೇವೆ ಸಲ್ಲಿಸಿದ್ದೇವೆ, ಯಾವುದೇ ಭಯ ಇಲ್ಲ. ಈ ಕೊರೋನಾದ ಆತಂಕ ಆಗ ತುಂಬ ಇತ್ತು, ಅಲ್ಲ ಈಗ ಸಹ ಇದೆ. ಆದರೆ ಕೊರೋನಾಕ್ಕೆ ಯಾರು ಭಯಪಡುವ ಅಗತ್ಯ ಇಲ್ಲ. ನಮ್ಮ ಆಂಬುಲೆನ್ಸ್ನ ಚಾಲಕರು ಯಾರೇ ಇರಲಿ, ಯಾರೂ ಭಯಪಡಲಿಲ್ಲ. ಎಲ್ಲ ಕಡೆ ಹೋಗಿದ್ದೇವೆ, ನಾವು ಸೇವೆ ಕೊಟ್ಟಿದ್ದೇವೆ. ಆ ಸಮಯದಲ್ಲಿ ದೊಡ್ಡ ನಮ್ಮ ಸಮಸ್ಯೆ ಏನಿತ್ತಂದರೆ, ನಾವು ಈಗ ಹೊರ ಜಿಲ್ಲೆಗೆಲ್ಲ ಹೋದಾಗ, ರಾಜ್ಯಕ್ಕೆ ಹೋದಾಗ ನಮಗೆ ಊಟಕ್ಕೆ ಹೋಟೆಲ್ಗಳಿಲ್ಲ, ಎಲ್ಲಿಯೂ ಹೋಟೆಲ್ ಇಲ್ಲ. ನಾವು ಆಗ ಏನು ಮಾಡ್ತಿದ್ದೇವೆ ಅಂದರೆ, ಹಣ್ಣು ಹಂಪಲುಗಳನ್ನು ಹಿಡ್ಕೊಂಡು ಹೋಗೋದು, ನೀರಿನ ಬಾಟ್ಲಿ, ಅದನ್ನೇ ತಿನ್ನೋದು, ನೀರು ಕುಡಿದು ವಾಪಸ್ ಬರೋದು. ವಾಪಸ್ ಬರುವಾಗ ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಅಲ್ಲಿಂದ ಈಚೆ ಬರಲಿಕ್ಕಿಲ್ಲ. ಹೋಗಿದ್ದೇವೆ ನಾವು, ಬರಲಿಕ್ಕಿಲ್ಲ, ಬಿಡೋದಿಲ್ಲ. ಅಂದರೆ ನೀವು ಬಂದರೆ ಇಲ್ಲಿ ಕ್ವಾರಂಟೈನ್ ಆಗಬೇಕು, ಹೋಗ್ಬೇಕಾದ್ರೆ ಅಲ್ಲಿ ಮತ್ತೆ ಕ್ವಾರಂಟೈನ್. ಹೌದು, ಇಂಥ ಸಮಸ್ಯೆಗಳ ಗಡಿಯಲ್ಲಿ ಒಂದಷ್ಟು ವಿವಾದಗಳು. ಇಲ್ಲಿ ಸೀಲ್ ಹಾಕಬೇಕು, ಅದು ಇದು. ಬಹುಶಃ ನನಗೆ ಅನಿಸ್ತದೆ ಕೆಲವರು ಆಂಬುಲೆನ್ಸ್ ವಿಚಾರದಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಇದೆಲ್ಲ ನಿಮಗೆ ಅನ್ಯಾಯ ಆಯಿತು ಅಂತ ಅನಿಸ್ತದೆ. ಖಂಡಿತ, ಅದರಲ್ಲಿ ಕೆಲವರು ನಮ್ಮ ಆಂಬುಲೆನ್ಸ್ನವರು ಕೆಲವರು ಅದನ್ನು ತಪ್ಪು ಮಾಡಿ ಆಂಬುಲೆನ್ಸ್ ಅಂತ ಸುಳ್ಳು ಹೇಳಿ ಕೆಲವರು ಈ ಕಡೆ ಬಂದವರು ಇದ್ದರು ಅಂತ ಕೆಲವರು. ಹೌದೌದು, ಅದರಿಂದಾಗಿ ಏನಾಯ್ತು, ನಿಜವಾಗಿ ಸೇವೆ ಸಲ್ಲಿಸುವವರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಖಂಡಿತವಾಗಲು. ಹೇಗಿತ್ತು ಸರ್ ಆ ಒಂದು ಕಾಲಘಟ್ಟಗಳೆಲ್ಲ ನಿಮ್ಮ? ಅಂದರೆ ನಾನು ಕೇಳ್ತಾ ಇರೋದು ಇತ್ತೀಚಿನ ಈ ದಿನಗಳನ್ನಲ್ಲ, 22ನೇ ತಾರೀಕಿಗೆ 23ನೇ ತಾರೀಕಿನ ಆ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ, ಅಂದ್ರೆ ಜನಗಳಿಗೆ ರೂಲ್ಸ್ ಏನು ಅಂತ ಗೊತ್ತಿರಲಿಲ್ಲ, ಲಾಕ್ಡೌನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸೀಲ್ ಡೌನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪಾಸಿಟಿವ್ ನೆಗೆಟಿವ್ ಎರಡು ವಿಷಯಗಳ ಬಗ್ಗೆ ಅರ್ಧಂಬರ್ಧ ಇತ್ತು. ಇಂಥ ಕಾಲಘಟ್ಟದಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಬಿಡೋದಿಲ್ಲ, ಪೊಲೀಸರು ಬಿಡೋದಿಲ್ಲ,
ಪೊಲೀಸರು ಲಾಠಿ ಇಟ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಕೊನೆಗೆ ಲಾಠಿ ಯಾರು ಬೀಸಬಾರ್ದು ಅಂತ ಹೇಳಿದ ಮೇಲೆ ಕಡಿಮೆ ಆಯಿತು. ಅಲ್ಲಿಗೆ ತನಕ ಜನಗಳಿಗೆ ಲಾಠಿ ಬೀಸ್ತಾ ಇದ್ರು. ಸೊ ಇಂಥ ಕಾಲಘಟ್ಟದಲ್ಲಿ ಆ ಒಂದು ಸಂದರ್ಭ ಹೇಗಿತ್ತು ಸರ್? ಅದು ನಮ್ಮ ಆಂಬುಲೆನ್ಸ್ನವರಿಗೆ ಸಹ ಟೈಮಲ್ಲಿ ಲಾಠಿಯಲ್ಲಿ ಬೀಸಿದ್ದಾರೆ. ನಾವಲ್ಲಿ ಗಡಿಯಲ್ಲಿ ಬಾರ್ಡರಲ್ಲಿ ನಾವು ರಾಜ್ಯಕ್ಕೆ ಪ್ರವೇಶಿಸಬೇಕಾದ್ರೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಅವ್ರು ನಮ್ಮನ್ನು ಸಾಮಾನ್ಯ ಜನರಾಗಿ ಲಾರಿಗಳನ್ನು ಬಿಡ್ತಾ ಇದ್ರು, ಸರಕು ಸಾಗಣೆ ಆಂಬುಲೆನ್ಸ್ ಅಲ್ಲಿ ಬಿಡ್ತಾ ಇಲ್ಲ. ನಾಗರಾಜ್ ಆಂಟಿ ಅವರೇ, ಆ ಟೈಮಲ್ಲಿ ಅಂತ ಹೇಳಿದ್ರೆ ನಮಗೆ ತುಂಬ ಕಷ್ಟ ಆಗಿತ್ತು ಸರ್. ಅದರಲ್ಲಿ ನಮಗೆ ಔಟ್ಸೈಡ್ ಪೇಷಂಟ್ ಕರ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಈವನ್ ಇದಕ್ಕೋಸ್ಕರನೇ, ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಈ ಪೊಲೀಸರ ಪೊಲೀಸ್ ಪ್ರಾಬ್ಲಮ್. ಹೌದು, ಬೇರೆ ಏನು ಪ್ರಾಬ್ಲಮ್ ಇರಲಿಲ್ಲ ನಮಗೆ. ಪೊಲೀಸರು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಹೌದು ಸರ್, ಇತ್ತಿತ್ತು. ಅಂದರೆ ಹೋಗ್ಲಿಕ್ಕೆ ಹೋಗ್ಬೋದು, ಪೇಷಂಟ್ ಇರ್ತಾರೆ, ಬಟ್ ಬರಬೇಕಾದ್ರೆ ಖಾಲಿ ಒಬ್ಬರೇ ಇರ್ತಾರೆ. ಹೌದು, ಅವ್ರದ್ದು ಏನಾದ್ರು ಸಮ್ಮರ್ ಗಿಮ್ಮರ್ ಇದ್ರೆ ಸಮಟೈಮ್ಸ್ ಸಮ್ಮರ್ ಯಾರು ಕೊಡ್ತಾರೆ, ಎಷ್ಟು ಜನ ಕೊಡ್ತಾರೆ? ಹೌದು, ಹಾಸ್ಪಿಟಲಿಂದ ಹೋದ್ರೆ ಸಮ್ಮರ್ ಕೊಡ್ತಾರೆ. ಅದೇ ನಾನು ಹೇಳ್ತಾ ಇರೋದೇನಂದ್ರೆ ಆಂಬುಲೆನ್ಸ್ನವರು ಆಸ್ಪತ್ರೆ ಮುಟ್ಟಿಸೋ ತನಕ ಮಾತ್ರ, ಮತ್ತೆ ಒಳಗೆ ಹೋಗಿರ್ತಾನೆ. ಈಗ ನೀವಾದ್ರೂ ಕೂಡ ಒಬ್ಬ ಜನಸಾಮಾನ್ಯ ನಾನಾದ್ರೂ ಚಿಂತೆ ಮಾಡೋದೇನಂದ್ರೆ, ನಾನು ಒಳಗೆ ಹೋಗ್ತೀನಿ, ನನಗೆ ನನ್ನ ಪೇಷಂಟ್ ಇದು ಚಿಂತೆ. ನೀವು ಕರ್ಕೊಂಡು ಬಂದವ್ರು ನಾಳೆ ಹೋಗ್ತಿರೋ ವಾಪಸ್ ಹೋಗ್ತಿರೋ ಅನ್ನೋದ್ರ ಚಿಂತೆ ಮಾಡೋಷ್ಟು ಅವನಿಗೆ ವ್ಯವಧಾನ ಇರೋದಿಲ್ಲ, ಯಾಕಂದ್ರೆ ಅವನ ಪರಿಸ್ಥಿತಿ ಆಗಿರ್ತದೆ. ಆದರೆ ಇಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿಕೊಂಡು ಆ ಒಂದು ಕಾಲಘಟ್ಟದಲ್ಲಿ ಹೇಗೆ ಇತ್ತು ನಾಗರಾಜ್ ಅವರು, ನಿಮ್ಮ ಅನುಭವ? ತುಂಬ ಡಿಫಿಕಲ್ಟ್ ಸರ್. ಅದು ಆ ಡ್ರೈವರ್ನವ್ರಿಗೆ ಗೊತ್ತು ಆ ವೇದನೆ. ಹೌದು, ಒಂದು ಚಾ ಕುಡಿಲಿಕ್ಕಿಲ್ಲ ಸರ್ ಅವರಿಗೆ. ಹೋಗಿದೆ ಬರುವಾಗ ಅವರಿಗೆ ಊಟ ಸಿಲ್ಲ, ತಿಂಡಿ ಸಿಲ್ಲ, ಒಂದೊಂದು ವಾರ ರೋಡಲ್ಲಿ ಮಲ್ಕೊಂಡಿಲ್ಲ. ಸರ್ ಎಷ್ಟು ವರ್ಷದಿಂದ ನೀವು ಈಗ? ನಾವು ಒಂದು 12 ವರ್ಷದಿಂದ ಇದ್ದೇವೆ ಸರ್. ಅವ್ರು ಇದೇ ಫೀಲ್ಡಲ್ಲಿ ಇದ್ದೇವೆ. ಹೇಗೆ ಎಂಥ ಕಠಿಣ ಪರಿಸ್ಥಿತಿಯನ್ನೆಲ್ಲ ಇತ್ತೀಚೆಗೆ ಈ ಲಾಕ್ಡೌನ್ನ ನಾನು ಈ 2.5 ತಿಂಗಳಲ್ಲಿ ಕೇಳ್ತಾ ಇರೋದು. ಈಗ ಅಂತ ಹೇಳಿದರೆ ಅಂದರೆ ನಿಮಗೆ ಯಾವ ಈ ಅಕಸ್ಮಾತ್ ಯಾವ ಪೇಷಂಟ್ಗಳನ್ನು ಕರ್ಕೊಂಡು ಈಗ ಮಾಮೂಲಾಗಿ ಏನು ಸಮಸ್ಯೆ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಅಲ್ಲಿ ಹೆಚ್ಚಿನವರಿಗೆ ಅವನು ಕೊರೋನಾದವನು ಅಂತ ಗೊತ್ತಿರೋದಿಲ್ಲ. ಹೌದು, ಜ್ವರ ಬಂದರೆ ಕೊರೋನಾ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ದ ಸಂದರ್ಭದಲ್ಲಿ ಹೇಗೆ ಕರ್ಕೊಂಡು ಬರುವಂಥ ಸಿಚುವೇಶನ್ ಏನಾದ್ರು ನಿಮಗೆ ಸಿಕ್ಕಿತಾ ಅಂತ? ಇಲ್ಲ ಸರ್, ನಮಗೆ ಫಸ್ಟ್ ಆಫ್ ಆಲ್ ಪೇಷಂಟ್ ಅವ್ರು ಯಾವ ಕಂಡೀಷನ್ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಓಕೆ, ಅವರು ಈಗ ಈವನ್ ಡೆತ್ನ ಬಾಡಿ ತೊಗೊಂಡು ಹೋಗೋರು ಸಹ ಅಷ್ಟೇ, ಅವ್ರಿಗೆ ಕೊರೋನಾ ಉಂಟಾ ಇಲ್ಲ ಏನು ಗೊತ್ತಿಲ್ಲ. ನಮಗೆ ಅಂತ ಹೇಳಿದರೆ ಜಸ್ಟ್ ಒಂದು ಅಷ್ಟೇ ಡ್ರಾಪ್ ಮಾಡಿ. ಹೌದು, ಕಾಲ್ ಬಂದಿದೆ, ಹೌದೌದು, ಅವರಿಗೆ ಸಮಸ್ಯೆ ಇದೆ, ನಾವು ಅಟೆಂಡ್ ಮಾಡೋದು. ನಮ್ಮನೀಗ ರಾತ್ರಿಗೆ ಕಾಲ್ ಬರ್ತದೆ, ರಾತ್ರಿಯಲ್ಲಿ ಹಗಲೇ ಇರಲಿ ಮನೆಗೆ ಕರೀತಾರೆ, ಒಂದು ಮನೆಗೆ ಕರೀತಾರೆ. ನಾವು ಒಂದು ನಮಗೆ ಪ್ರತಿ ಕ್ಷಣ ಕೂಡ ನಮಗೆ ಅಮೂಲ್ಯ. ನಮಗೆ ಅಂದ್ರೆ ರೋಗಿಗೆ ಕಾಲ್ ಬಂದು ಆಸ್ಪತ್ರೆಗೆ ಮುಟ್ಟೋ ತನಕ ನಾವು ಅವನ ಮನೆಗೆ ಹೋದ್ಕೊಳ್ಳಿ, ನಾವು ಸ್ಟ್ರೆಚರ್ ಹಿಡ್ಕೊಂಡು ಮನೆ ಒಳಗೆ ಹೋಗ್ತೇವೆ. ಆ ಮನೆಯಲ್ಲಿ ಯಾರಿದ್ದಾರೆ, ಕೊರೋನಾದವ್ರು ಇದ್ದಾರ, ಬೊಂಬೈಯಿಂದ ಬಂದವರು ಇದ್ದಾರ, ವಿದೇಶದಿಂದ ಬಂದವರು ಇದ್ದಾರ, ನಮಗೆ ಅದು ನಮಗೆ ಇಲ್ಲ, ನಾವು ಹೋಗ್ತೇವೆ. ಈಗ ಮನೋಜ್ ಶೆಟ್ಟಿ, ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನನ್ನೊಂದು 20 ವರ್ಷ ಆಯಿತು. ಹೇಗೆ ನಿಮ್ಮ ಅನುಭವ? ಲಾಕ್ಡೌನ್ ಇದು ಮೊನ್ನೆ ಹೇಗಿತ್ತು ನಿಮ್ಗೆ? ಎಲ್ಲಿ ಹೋಗುವಂತ ಸಿಕ್ಕಿತ್ತು? ಎಲ್ಲಿ ಹೊರಗಡೆ ಏನಾದ್ರು ಹೋಗೋ ಚಾನ್ಸ್? ನಾವು ರಾಜಸ್ಥಾನಕ್ಕೆಲ್ಲ ಪೇಷಂಟ್ ಕರ್ಕೊಂಡು ಹೋಗ್ತೇವೆ. ರಾಜಸ್ಥಾನ ಇದಕ್ಕೆ ಎಲ್ಲ ಹೋಗಿದೆ. ನಮಗೆ ಡ್ರೈವರ್ ಎಷ್ಟು ಫಾಸ್ಟ್ ಇತ್ತು ಸರ್ ಗಾಡಿ? ಇರ್ತದೆ ಅದು ನೋಡು, ಅದು ಅಂದ್ರೆ ಟೈಮಲ್ಲಿ ಮುಟ್ಟಿಸ್ಬೇಕಲ್ಲ. ನೋಡುವಂತ ಒಂದು ಇದಿರುವುದಿಲ್ಲ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಎಷ್ಟು ನಾವು ರಿಸ್ಕ್ ಅನ್ನ ತೆಕೊಂಡು ಆಂಬುಲೆನ್ಸ್ ಚಾಲಕರು ಹೋಗ್ತಾರೆ ಅನ್ನೋದಕ್ಕೋಸ್ಕರ ಮಾತ್ರ. ನಮಗೆ ಪೇಷಂಟ್ ಫಸ್ಟ್ ಆಫ್ ಆಲ್ ಅವ್ರನ್ನ ರೀಚ್ ಮಾಡೋ ತನಕ ಬೇರೆ ಯಾವ ತಲೆಯಲ್ಲಿ ಇರುವುದಿಲ್ಲ. ನಾವು ಎಲ್ಲಿಯೂ ಸಹ ನಂಬಿಕೊಂಡವರದೊಂದು ಜೀವ, ನಮ್ಮ ಗಾಡಿಯಲ್ಲಿ ಹಿಂದೆ ಇರೋದೊಂದು ಜೀವ. ಮತ್ತೆ ಅವರ ಸಂಬಂಧಿಕರು ಒಟ್ಟಿಗೆ ಕೂತಿರ್ತಾರೆ, ಅವರು ಬೊಬ್ಬೆ ಹೊಡಿತಾ ಇರ್ತಾರೆ, ಬೇಗ ಹೋಗಿ. ನನಗೆ ಇದನ್ನೆಲ್ಲ ಎಣಿಸುವಾಗ ಕಳೆದ ಬಾರಿ ಮಂಗಳೂರಿಂದ ಒಬ್ರು ಚಾಲಕರು ಬೆಂಗಳೂರಿಗೆ ಅತ್ಯಂತ ವೇಗವಾಗಿ ಹೋಗಿದ್ದು, ಅವರೊಂದು ಮಗುವಿನ ಪ್ರಾಣ ಉಳಿಸಿದ್ದು, ಇದೆಲ್ಲ ಒಂದು ನೆನಪಿಗೆ ಬರ್ತಾ ಇದೆ. ಸೊ ಕೊರೋನಾ ಟೈಮಲ್ಲಿ ನಿಮಗೆ ಬೇರೆ ಏನು ಸಮಸ್ಯೆಗಳಾಯ್ತು? ನಿಮಗೆ ಸಮಸ್ಯೆ ಅಂದ್ರೆ ಅದೇ, ಡ್ರೈವರ್ನವರಿಗೆ ಫುಡ್ ಸಿಕ್ಕುದಿಲ್ಲ, ನಮಗೆ ಯಾವುದು ಪೇಷಂಟ್ ಕರ್ಕೊಂಡು ಹೋಗ್ತೇವೆ ಯಾವುದು ನಮಗೆ ಯಾವುದು ಗೊತ್ತಾಗೋದಿಲ್ಲ. ಸೇಫ್ಟಿ ನಮಗೆ ಸಹ ಗೊತ್ತಾಗೋದಿಲ್ಲ. ನಾವು ಹಾಕ್ತೇವೆ ಮಾಸ್ಕ್, ಸ್ಯಾನಿಟೈಸಿಂಗ್, ಗ್ಲೌಸ್, ಎಷ್ಟು ನಮಗೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತೇವೆ ಸರ್. ಬಟ್ ನಮಗೆ ಮತ್ತೆ ನಮಗೆ ಲಾಕ್ಡೌನ್ ಜಾಸ್ತಿ ಆದಾಗೆ ಆರ್ಥಿಕವಾಗಿ ನಮಗೆ ಸಂಕಷ್ಟ ಬರಲಿಕ್ಕೆ ಪ್ರಾರಂಭ ಆಯಿತು. ಹೇಗೆಂದರೆ ಈಗ ಮಣಿಪಾಲ, ಇಲ್ಲಿ ಮುಖ್ಯವಾಗಿ ಮಣಿಪಾಲ ಆಸ್ಪತ್ರೆ, ಇಲ್ಲಿಗೆ ಎಲ್ಲ ಜಿಲ್ಲೆಗಳಿಂದ ಅವರು ರೋಗಿಗಳು ಇಲ್ಲಿಗೆ ಬರ್ತಾ ಇದ್ರು. ಆದರೆ ಈ ಲಾಕ್ಡೌನ್ ಆಗಿ ಕೊರೋನಾ ಭಯ ಆದಮೇಲೆ ರೋಗಿಗಳು ಬರುವುದು ಇಲ್ಲಿಗೆ ಮಣಿಪಾಲಕ್ಕೆ ಕಡಿಮೆ ಆಯಿತು. ಆದ್ದರಿಂದ ಈಗ ಇಲ್ಲಿರುವ ಆಂಬುಲೆನ್ಸ್ಗಳಿಗೆ ಬಾಡಿಗೆ ಇಲ್ಲದಾಗಾಯಿತು. ಸಾಧಾರಣವಾಗಿ ಜಿಲ್ಲೆಯಲ್ಲಿ ಒಂದು ಎಷ್ಟು ಆಂಬುಲೆನ್ಸ್ ಇದೆ ಸರ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಅಂದಾಜು ಪ್ರಕಾರ? ಉಡುಪಿಯಲ್ಲಿ ಒಂದು 50-60 ಆಂಬುಲೆನ್ಸ್ಗಳಿವೆ ಖಾಸಗಿ. ಉಡುಪಿಯಲ್ಲಿ ಮಾತ್ರ? ಉಡುಪಿ ಜಿಲ್ಲೆ ಸಂಬಂಧಪಟ್ಟರೆ ಜಿಲ್ಲೆಯಲ್ಲಿ ಅಷ್ಟೇ ಆಂಬುಲೆನ್ಸ್ಗಳು ಕಡಿಮೆ. ಆಂಬುಲೆನ್ಸ್ಗಳು ಕಡಿಮೆ. ಅಂದರೆ ಇಲ್ಲಿ ಇದು ಮಹಾನಗರ ಅಲ್ಲ ಸರ್, ಆದ್ದರಿಂದ ಇಲ್ಲಿ ಈ ಆಂಬುಲೆನ್ಸ್ಗಳೇ ಜಾಸ್ತಿಯಾಗಿ ಇದು ಬಾಡಿಗೆ ಸಾಕಾಗೋದಿಲ್ಲ. ಆಂಬುಲೆನ್ಸ್ಗಳೇ ಜಾಸ್ತಿ ಆಗಿದೆ. ಅಂದರೆ ಮಹಾನಗರದಲ್ಲಿ ಆದರೆ ನಡೀತದೆ. ಇಲ್ಲಿ ಈಗ ನಿಮಗೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ನಿಮ್ದೇನಾದ್ರೂ ಒಂದು ಸಂಘ ಅಂತ ಇದೆಯಾ? ಅಲ್ಲ, ನಾವು ಆಂಬುಲೆನ್ಸ್ ಚಾಲಕರ ಸಂಘ, ಮಾಲಕರ ಸಂಘ ಅಂತ ಏನಾದರೂ ಇದೆಯಾ? ಹೇಗೆ ಕಾರ್ಯನಿರ್ವಹಿಸಿದೆ ಸರ್ ಅದು?
ಅಂದರೆ ಈಗ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ ಸಂಘಟನೆ, ಅಂದರೆ ನಾವೇ ನಮ್ಮ ಸಮಸ್ಯೆಗಳನ್ನು ಅಂದ್ರೆ ಅದು ಒಟ್ಟಿಗೆ ನಾವೆಲ್ಲ ಕೂತ್ಕೊಂಡಿರ್ತೇವೆ, ನಾವು ಮಾತಾಡ್ಕೊಂಡು ಒಂದಷ್ಟು. ಹೌದು, ಅಷ್ಟೇ ಅಷ್ಟೇ. 4-5 ಜನ ಮಣಿಪಾಲದಲ್ಲಿ ಉಂಟು ಮಣಿಪಾಲದಲ್ಲಿ ಒಂದು ಗ್ರೂಪ್. ಸೊ ನಾವು ಉಡುಪಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಹಾಗೆ ಆದರೆ ಇಂಥ ಕಾಲಘಟ್ಟ ಬಂದಾಗ ನಿಮಗೊಂದು ಅನಿಸೋದಿಲ್ವಾ, ಇದು ನಮ್ಮ ಒಟ್ಟು ಹೋರಾಟ ಮಾಡಲಿಕ್ಕೆ ನಮಗೊಂದು ಸಂಘ ಅನ್ನೋದೊಂದು ಬೇಕು, ಅದು ಪ್ಲಾಟ್ಫಾರ್ಮ್. ಹೌದು, ಖಂಡಿತ ಖಂಡಿತ. ಒಬ್ಬೊಬ್ಬರು ಹೋಗಿ ಕೇಳಿದ್ರೆ ಯಾರು ಮಾತಾಡುವವರಿಲ್ಲ. ಹೌದು ಸರ್. ಒಂದು ಸಂಘ, ಇವನ್ ಅದಕ್ಕೆ ನೀವು ಈಗ ನಮ್ಮ ಸರ್ಕಾರಿ ಆಸ್ಪತ್ರೆಗಳು 108 ಇದೆ, ಅದರ ಚಾಲಕರು ಕೂಡ ನಿಮಗೆ ಸೇರ್ತಾರೆ. ಅವರು ಹಾಗೆ ನೋಡಿದ್ರೆ ಅವರು ಆಂಬುಲೆನ್ಸ್ ಚಾಲಕರೇ, ಬಟ್ ಅವರಿಗೆ ಏನಂದ್ರೆ ಸ್ವಲ್ಪ ಮಟ್ಟಿನ ಭದ್ರತೆ ಇದೆ ಅಂತ. ಈಗ ಸರ್ಕಾರಿ ಚಾಲಕರಾಗಿದ್ದರಿಂದ ನೀವು ಪ್ರೈವೇಟ್ ಗಾಡಿ ಇಟ್ಕೊಂಡು ಸರ್, ಈಗ ನಿಮಗೆ ನಿಮ್ಮ ಫುಲ್ ವರ್ಕೇ ಇದೆನಾ, ಯಾವುದು ಆಂಬುಲೆನ್ಸೇ ನಿಮ್ದು ಜೀವನ, ಹೌದೌದು ಆಂಬುಲೆನ್ಸೇ ಜೀವನ. ಹೌದೌದು. ಹಾಗಿದ್ರೆ ಈ ಕೊರೋನಾ ಕಾಲಘಟ್ಟದಲ್ಲಿ ನಿಮ್ಮ ಜೀವನ ಹೇಗೆ ನಡೀತು ಸರ್? ಸ್ವಲ್ಪ ಆಗ್ತಾ ಉಂಟು. ಇದ್ದದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಏನು ಮಾಡುದು ಸರ್? ಹೌದು. ಅಂದ್ರೆ ಇದ್ರ ಬಗ್ಗೆ ಏನಾದ್ರು ಪರಿಹಾರಗಳು ನಡೆದಿದ್ದ ಅಂದ್ರೆ ಕೊಟ್ಟಿದಾರ? ಇಲ್ಲ ಇಲ್ಲ. ರಿಕ್ಷಾದವರಿಗೆಲ್ಲ 5,000 ಬಂದಿದೆ, ಕೊಟ್ಟಿದ್ದಾರೆ, ಟ್ಯಾಕ್ಸ್ ಅವರಿಗೆ ಕೊಟ್ಟಿದ್ದಾರೆ. ನಮ್ಮ ಆಂಬುಲೆನ್ಸ್ ಅವರಿಗೆ ಯಾರಿಗೆ ಸಹ ಇಲ್ಲ. ನಾವು ಅದನ್ನು ನೋಂದಣಿ ಮಾಡ್ಲಿಕ್ಕೆ ಹೋದಾಗ ಆಂಬುಲೆನ್ಸ್ಗೆ ಇಲ್ಲ ಅಂತ ಬರ್ತದೆ. ಆಪ್ಷನ್ ಇಲ್ಲ ಸರ್, ಅದಕ್ಕೆ ಅದರಲ್ಲಿ ಆಪ್ಷನ್ ಬರುವುದಿಲ್ಲ. ಅಂದ್ರೆ ಬಹುಶಃ ಆಂಬುಲೆನ್ಸ್ ಚಾಲಕರ ಮಾಲಕರ ಪರ ಧ್ವನಿಯತ್ತೋರು ಇಲ್ಲ ಅಂತ. ಇಲ್ಲ ಇಲ್ಲ, ಇಲ್ಲ ಖಂಡಿತ ಸರ್, ಇಲ್ಲ ಇಲ್ಲ ಸರ್. ಯಾಕೆ ನಿಮ್ಮಿಂದ ಶುರು ಮಾಡಬಾರ್ದು ಅಂತ? ಅಲ್ಲ, ನಮಗೆ ಅಂದ್ರೆ ನಮ್ಮದು ಅಲ್ಲ, ಜನಸಂಖ್ಯೆ. ನಾನು ಹೇಳ್ತಾ ಇರೋದು ಉಡುಪಿಯಿಂದ ಯಾಕೆ ಅದು ಪ್ರಾರಂಭ ಆಗಬಾರ್ದು ಅಂತ. ಇಲ್ಲ, ಖಂಡಿತ ಈಗ ಇದೊಂದು ಒಳ್ಳೆಯ ಕಾಲ ಇದು, ಅದರಿಂದ ಪ್ರಾರಂಭ ಮಾಡ್ಬೇಕಂತ ನಿಮ್ಮ. ಖಂಡಿತವಾಗಿ ಏನಂದ್ರೆ ನಮ್ಮದು ಎಲ್ಲ ವ್ಯವಸ್ಥೆಯಲ್ಲಿ ಈಗ ಶಾಸಕರು ರಘುಪತಿ ಭಟ್ರಿದ್ದಾರೆ, ಬಹುಶಃ ಮಾತುಗಳನ್ನು ಕೇಳದಂತ ಪರಿಸ್ಥಿತಿ ಏನಿಲ್ಲ. ಮಧ್ವರಾಜರಿದ್ದಾರೆ, ಯಾರು ಕೇಳದಂತ ಪರಿಸ್ಥಿತಿ ಇಲ್ಲ. ಇನ್ನೊಂದೇನಂದ್ರೆ ಈಗ ನಮ್ಮ ಶಾಸಕರು ಯಾವ ಪಕ್ಷದಲ್ಲಿದ್ದಾರೆ ಅದೇ ಪಕ್ಷ ಗವರ್ಮೆಂಟ್ ಅಲ್ಲಿ ಇದೆ. ಹೌದೌದು. ಹಾಗಿದ್ಮೇಲೆ ಅಂದ್ರೆ ಎಲ್ಲರಿಗೂ ನಾನು ಅದನ್ನೇ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದು, ಆಂಬುಲೆನ್ಸ್ ಅವ್ರ ನೆನಪಾಗುವುದೇ ಕಷ್ಟ ಬಂದಾಗ ಮಾತ್ರ. ಇಲ್ಲಿ ಹೈವೇಲಿ ಆಕ್ಸಿಡೆಂಟ್ ಆದ್ರೆ ಇದು ಕಾಲ್ ಬರೋದು ಸೂರಿಗೆ 108ಗೆ ಮತ್ತೆ ಹೋಗುದು, ಅದು ಬರೋದು ಲೇಟ್ ಆಗ್ತದೆ ಅಂತ. ಸೂರಿಗೆ ಬರೋದ್ರ ಕಾಲ್ ನಮಗೆ ಬರೋದು. ಹೌದು, ಖಂಡಿತ. ನಾವು ಇಷ್ಟ ತನಕ ಬಂದ ಕಾಲ್ ಅನ್ನು ಯಾವತ್ತು ಅವರು ಹಣ ಕೊಡ್ತಾರ ಬಿಡ್ತಾರ ಅದು ಮತ್ತೆ ನಾವಲ್ಲಿ ಹೋಗುವಾಗ ಕೆಲವು ಹೆಚ್ಚಿನ ಸಂದರ್ಭದಲ್ಲಿ ಆ ರೋಗಿಯೇ ಇರುವುದಿಲ್ಲ, ಅಂದ್ರೆ ಏನೋ ರಿಕ್ಷಾದಲ್ಲಿ ಹಾಕೊಂಡು ಹೋಗ್ತಾ ಹೋಗಿರ್ತಾರೆ, ನಾವು ಹೋಗಿ ವ್ಯರ್ಥ ಬರ್ತೇವೆ. ಅದನ್ನೆಲ್ಲ ನಾವು ಲೆಕ್ಕಕ್ಕೆ ಇಡುವುದಿಲ್ಲ. ನಾವು ಅದು ಪೇಮೆಂಟ್ಗೋಸ್ಕರ ಕೇಳುದಿಲ್ಲ, ಅದು ಅಷ್ಟು ಸೇವೆ ನಾವು ಮಾಡ್ತೀವಿ. ಇಂತಹ ನಾನು ಅದನ್ನ ತುಂಬಾ ಹೇಳ್ತೇನೆ, ಸಣ್ಣ ಆ ಸೇವೆಗಳಿಗೆ ಸರಿಯಾದ ಬೆಲೆ ಸಿಕ್ಕಿಲ್ವಾ ಅಂತ ನನಗನ್ನಿಸ್ತದೆ. ನಮ್ಗೆ ಇಷ್ಟ ತನಕ ಸಿಕ್ಲಿಲ್ಲ. ಅಂದ್ರೆ ಬೆಲೆ ಅಂತ ನಾವು ಕೇಳೋದಾದ್ರೆ ಹಣದ ರೂಪದಲ್ಲಲ್ಲ. ಹೌದು. ಅಂದ್ರೆ ಬೇರೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬಹುಶಃ ಪ್ರೇಕ್ಷಕರು ಇದನ್ನ ನಾವೊಂದೇ ಯಾರು ನೋಡೋರು ಹೇಳ್ತಾರೆ, ಇಲ್ಲಿ ಯಾವ್ದು ಆಕ್ಸಿಡೆಂಟ್ ಪ್ರೇಕ್ಷಕರಲ್ಲಿ ಇರ್ತಾರೆ, ಸುಮ್ಮನೆ ಒಂದಷ್ಟು ಜನ ಕಾಲ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಯಾರಿಗೆಲ್ಲ ನಂಬರ್ ಇರ್ತದೆ ಅವರೆಲ್ಲರಿಗೂ ಅಲ್ಲಿ ನಿಂತಿರೋ ಪ್ರೇಕ್ಷಕರೆಲ್ಲ ಕಾಲ್ ಮಾಡೋದೆ, ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ಯಾರು ಅಂತ ಕೇಳಿದಾಗ ಕಾಲ್ ಮಾಡಿದವನು ಅಲ್ಲಿ ಇರೋದೇ ಇಲ್ಲ. ಇಲ್ಲ, ಕೆಲವೊಮ್ಮೆ ಎರಡೆರಡು ಆಂಬುಲೆನ್ಸ್ ಹೋಗುದುಂಟು, ಅಲ್ಲಿದ್ದವರು ಎಲ್ಲರಿಗೂ ಫೋನ್ ಮಾಡೋದು. ಎಲ್ಲರಿಗೂ ಫೋನ್ ಮಾಡೋದು. ನಾವು ಎರಡೆರಡು ಆಂಬುಲೆನ್ಸ್ ಒಟ್ಟಾಗ್ತದೆ. ಮತ್ತೊಂದು ಸಲ ಕೆಲವು ಸಲ ಹೋಗ್ತೇವೆ ಆಂಬುಲೆನ್ಸ್ ಕಾಲ್, ಯಾರೋ ಒಬ್ರು ರೋಡಲ್ಲಿ ಬಿದ್ದವನಿಗೆ ಮಾಡ್ತಾರೆ. ಪಬ್ಲಿಕ್ ವಿಡಿಯೋ ತೆಗೆದು ಕೂತ್ಕೊಳ್ತಾರೆ, ಸ್ವಲ್ಪ ನಮ್ಮೊಟ್ಟಿಗೆ ಹಿಡಿಲಿಕ್ಕೆ ಬರುದಿಲ್ಲ, ಅಂದ್ರೆ ಆ ರಿಸ್ಕ್ ಬೇಡ. ಆಸ್ಪತ್ರೆಗೆ ಒಬ್ಬರು ಬನ್ನಿ ಒಟ್ಟಿಗೆ ಅಲ್ಲಿ ಯಾರು ಬರುದಿಲ್ಲ, ಬರುದಿಲ್ಲ, ಹೆದರ್ತಾರೆ. ಯಾರು ಬರುದಿಲ್ಲ. ಅವನು ಸ್ವಲ್ಪ ಕಬ್ಬೆ ಬೀಳ್ತಾನೆ, ಅವ್ನು ಸ್ವಲ್ಪ ಹಿಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಒಬ್ಬರು ಸಹ ಬರುದಿಲ್ಲ. ಅದು ನಾವು ರಿಕ್ಸ್ ಅಲ್ಲಿ ಬರ್ಬೇಕು. ನಿಮ್ಮ ರಿಸ್ಕ್ ಅಲ್ಲೇ ಬರ್ಬೇಕು ನೀವು. ಹಾಗಿದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಬೇರೆ ಪೇಷಂಟ್ಗಳನ್ನು ಕರ್ಕೊಂಡು ಹೋಗೋ ವಿಷಯ ಇಲ್ಲ. ಯಾಕಂದ್ರೆ ಈ ಲಾಕ್ಡೌನ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಗಾಡಿ ಇಂತಕ್ಕೆ ಬಂತು, ಲೇಟ್ ಬಂತು, ಹಾಗೆ ನಮಗೆ ಬೇಕಾದ್ರೆ ಹೊಡಿಕೆ ಬರ್ತಾರೆ. ನಿಮ್ಗೆ ಫೋನ್ ಮಾಡಿ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ನಮಗೆ ಬೇಕಾದ್ರೆ ಅಂದ್ರೆ ಪ್ರತಿಯೊಬ್ಬನಿಗೆ ಅವನ ಜೀವ ಮಾತ್ರ ಅಮೂಲ್ಯ. ಅಂದ್ರೆ ಮತ್ತೊಬ್ಬ ಬರುವವನು ಹೋವನು ಅದ್ರ ಬಗ್ಗೆ ಯಾರಿಗೂ ಒಂದು ಕನ್ಸನೇ ಇರುವುದಿಲ್ಲ ಅಂತ ಅನಿಸ್ತಾ ಇದೆ. ಅದು ಎಲ್ಲರೂ ಮಾಡುದಿಲ್ಲ, ಕೆಲವರು ಒಳ್ಳೆಯವರು. ವೀಕ್ಷಕರೇ, ಬಹಳಷ್ಟು ಒಳ್ಳೆ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಏನಂದ್ರೆ ಈ ಆಂಬುಲೆನ್ಸ್ ಚಾಲಕರು ಮತ್ತು ಮಾಲಕರು ಬಹಳಷ್ಟು ಕಡೆ ಹೇಗಾಗಿದೆ ಅಂದ್ರೆ ಚಾಲಕರು ಮಾಲಕರು ಅವರೇ, ಅದರಿಂದ ಜೀವನ ನಡೆಸ್ತಾ ಇರೋರು. ಹೇಳಿಕೊಳ್ಳಿಕ್ಕೆ ದೊಡ್ಡದಾದಂಥ ಹಣೆಪಟ್ಟಿ ಇದೆ ಮಾಲಕರು ಅಂತ. ಆದರೆ ಮಾಲಕರ ನಿಜವಾದ ಅವಸ್ಥೆ ಪ್ರತಿ ತಿಂಗಳ ಲೋನ್ನ EMI ಬಂದಾಗ ಗೊತ್ತಾಗುತ್ತೆ. ಯಾಕೆಂದರೆ ಇತ್ತೀಚಿನ ಈ ದಿನಗಳಲ್ಲಿ ಮೂರು ತಿಂಗಳಿಂದ ಲಾಕ್ಡೌನ್ ಆಗಿದೆ. ಮಣಿಪಾಲದ KMC ಆಸ್ಪತ್ರೆ ಇರ್ಬೋದು ಅಥವಾ ಇತರ ಆಸ್ಪತ್ರೆಗಳಿರ್ಬೋದು, ಬೇರೆ ಕಡೆಯಿಂದ ಬರುವಂತಹ ಪೇಷಂಟ್ಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗಿರೋದ್ರಿಂದ ಪ್ರತಿ ಬಾರಿಯೂ ಕೂಡ ನಮ್ಮ ಉಡುಪಿ ಜಿಲ್ಲೆಯನ್ನು ಹೊರತುಪಡಿಸಿ, ಅಂದರೆ ಉಡುಪಿ ಜಿಲ್ಲೆಯನ್ನು ಬಿಟ್ಟು ಬೇರೆ ಸುತ್ತಮುತ್ತಲಿನ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಇರ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇವೆಲ್ಲ ಪ್ರದೇಶಗಳಿಗೆ ಇಲ್ಲಿರುವ ಆಂಬುಲೆನ್ಸ್ಗಳನ್ನು ಆಶ್ರಯಿಸ್ತಾ ಇದ್ರು ರೋಗಿಗಳು. ಇವತ್ತಿನ ದಿನ ಮಣಿಪಾಲಕ್ಕೆ ಪೇಷಂಟ್ಗಳ ಸಂಖ್ಯೆ ಕಡಿಮೆ ಆಗಿದೆ. TMFIಯನ್ನು COVID-19 ಹಾಸ್ಪಿಟಲ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ COVID-19ಗೆ ಬೇಕಾದ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಇನ್ನೊಂದಷ್ಟು ಕಡೆ ಕ್ವಾರಂಟೈನ್ಗಳಿವೆ. ಇವೆಲ್ಲದರ ಜೊತೆಗೆ ಹೇಳೋದಾದ್ರೆ, ಇವರು ಒಂದು ಬದಿಯಲ್ಲಿ ಪಾಪ ಅಜ್ಜರಕಾಡ್ನ ಆಸ್ಪತ್ರೆ ಮುಂಭಾಗದಲ್ಲಿ ನೋಡಿದ್ರೆ ಒಂದಷ್ಟು ಸಾಲಿಗೆ ಆಂಬುಲೆನ್ಸ್ಗಳು ನಿಂತಿರ್ತವೆ. ಮಣಿಪಾಲದ ಎದುರುಗಡೆ ನೋಡಿದ್ರೆ ಒಂದಷ್ಟು ಆಂಬುಲೆನ್ಸ್ಗಳು ನಿಂತಿರ್ತವೆ.
ಆದರೆ ದಿನಕ್ಕೊಂದಾದರೂ ಅವರಿಗೆ ಬಾಡಿಗೆ ಆಗಿದೆ ಅಂತ ಕೇಳಿದರೆ ಇವತ್ತಿನ ದಿನಗಳಲ್ಲಿ ಅವರಿಗೆ ಆ ಬಾಡಿಗೆ ಆಗಿಲ್ಲ. ಹಾಗಿದ್ರೆ ಅವರ ಜೀವನವನ್ನು ಕೇಳೋರು ಯಾರು? ಅವರ ಈ ಒಂದು ಮೌಲ್ಯಯುತವಾದಂತಹ ಒಂದು ಸೇವೆಗೆ ಬೆಲೆನೇ ಇಲ್ವಾ? ಇದು ನಾವು ನೀವುಗಳು ಮಾಡಬೇಕಾದಂಥ ಪ್ರಶ್ನೆ. ನಾವು ಅದಕ್ಕೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ ಸ್ಪಂದನ ವಾಹಿನಿಯ ಮೂಲಕ. ಒಂದು ಪ್ಲ್ಯಾಟ್ಫಾರ್ಮ್ ಮತ್ತು ಹೋರಾಟ ಇವತ್ತಿನಿಂದಲೇ ಶುರುವಾಗಲಿ. ಇದೇ 3 ಜನರ ನೇತೃತ್ವದಲ್ಲಿ ಒಂದು ತಂಡ ಶುರುವಾಗಲಿ, ಆಂಬುಲೆನ್ಸ್ ಚಾಲಕರದ್ದು ಸಂಘ ಅಂತ. ಯಾಕೆಂದರೆ ಅವರ ಹೋರಾಟದ ಜೊತೆ ಖಂಡಿತ ನಾವಿರ್ತೀವಿ, ನೀವಿರ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನಿಜವಾಗ್ಲೂ ಎಲ್ಲರ ಜೀವವನ್ನು ಉಳಿಸುವ ಪ್ರಯತ್ನವನ್ನು ಸದಾ ಮಾಡುವಂತಹ ಆಂಬುಲೆನ್ಸ್ ಚಾಲಕರ ಜೀವನದ ಬಗ್ಗೆ ನಾವು ಚಿಂತಿಸಬೇಕಾದಂತಹ ಪ್ರಮುಖ ಕಾಲಘಟ್ಟದಲ್ಲಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೇನೆ. ಈಗ ಮತ್ತೆ ಪ್ರಕಾಶ್ ಪೂಜಾರಿ ಅವ್ರ ಹತ್ರ ಬರ್ತೇನೆ. ಸರ್, ನಿಮಗೆ ಕಿಟ್ಗಳೇನಾದರೂ ಸಿಕ್ಕಿದೆಯಾ ಸರ್? ಇಲ್ಲ, ಖಂಡಿತ ಇಲ್ಲ. ಖಂಡಿತವಾಗ್ಲು ಬೇಕಾದ್ರೆ ನಾವೇ ದುಡ್ಡು ಕೊಟ್ಟು ತಗೊಳ್ಬೇಕು. ಗೌರ್ಮೆಂಟಿಂದ ಯಾವುದೇ ನಾವು ಮುಖಕ್ಕೆ ಒಂದು ಮಾಸ್ಕ್ ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ. ಕೈ ತೊಳಿಲಿಕ್ಕೆ ನೀರು ಅಷ್ಟೇ. ಸಂಸ್ಥೆಯಿಂದ ನಾವು ನಾವೇ ತಗೊಳ್ತೀವಿ. ಏನು ಬೇಕು ನಮಗೆ ನಮ್ಮ ಡ್ರೈವರ್ನವರಿಗೆ ಏನೇನು ಬೇಕು ಅವರಿಗೆ ಸೇಫ್ಟಿಗೆ ಅದನ್ನು ನಮ್ಮ ಇದರಲ್ಲೇ ನಾವು ಮಾಡಿಕೊಡ್ತಿದ್ದೇವೆ ಸರ್. ಬಹುಶಃ ಇದು ಡ್ರೈವರಿಗೆಲ್ಲ ನಾವೇ ಕೊಡೋದು ಅಲ್ಲ, ನಾವು ಮಾತು ಬಾರದಂಥ ಸ್ಥಿತಿಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಕಾಣ್ತದೆ. ಯಾಕೆಂದರೆ ನೀವು ಇಷ್ಟೆಲ್ಲ ಕೆಲಸ ಮಾಡೋರು ಬಹಳಷ್ಟು ಕಡೆ ನಾನು ನೋಡಿದ್ದೇನೆ. ನನಗೆ ಈಗಲೂ ನೆನಪಿದೆ, ನಮ್ಮದು ಗಂಗೊಳ್ಳಿಯಲ್ಲಿ ಒಂದು 5 ವರ್ಷಗಳ ಮೊದಲು ಒಂದು ಆಕ್ಸಿಡೆಂಟ್ ಆಯಿತು ಮಕ್ಕಳದು. ಹೌದು ಸರ್, ಹೌದು. ಕಣ್ಣಾರೆ ನೋಡಿದ್ವಿ. ಗಂಗೊಳ್ಳಿಯಿಂದ KMCಗೆ ಬರಲಿಕ್ಕೆ ದೂರ ಎಷ್ಟಿದೆ ಅನ್ನು ಅಂದಾಜು ಏನಿದ್ರು ಒಂದು 2 ಗಂಟೆ ಬೇಕೆ, 2 ಗಂಟೆ ಮೇಲೆ ಬೇಕು ಸಾಮಾನ್ಯವಾಗಿ ವೇಗದ. ಅಂಥವರು 1 ಗಂಟೆ ಒಳಗಾಗಿ ಗಂಗೊಳ್ಳಿಯಿಂದ ಆಂಬುಲೆನ್ಸ್ ಚಾಲಕರು ಆ ಮಕ್ಕಳನ್ನು ಹೊತ್ಕೊಂಡು ಬಂದಿದ್ರು. ಹೌದು ಸರ್, ನೋಡೋದಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದೃಶ್ಯ ಅದು. ಆ ಹೊತ್ತಿನಲ್ಲಿ ಆಂಬುಲೆನ್ಸ್ ಚಾಲಕನಿಗೂ ಅವ್ರ ಹತ್ರ ಹಣ ಕೇಳಬೇಕು ಅಂತ ಅನಿಸೋದಕ್ಕೂ ಸಾಧ್ಯ ಇಲ್ಲ. ಇದು ಮಾನವೀಯ ನೆಲೆ ಅಂತ ನಾವು ಒಂದಿಟ್ಕೊಳ್ಬಹುದು. ಆದ್ರೆ ಇಂಥದ್ದೇ ಸುಮಾರಾದ್ರೆ ಬದುಕುದು ಹೇಗೆ ಅಂತ, ಇಂಥದ್ದೇ ಸುಮಾರು ಘಟನೆಗಳು ನಿರಂತರವಾಗಿ ಆಗ್ತಾ ಇದ್ರೆ ಆಂಬುಲೆನ್ಸ್ ಚಾಲಕ ಬದುಕುದು ಹೇಗೆ? ಎಲ್ಲರ ಜೀವ ಉಳಿಬೇಕು ಅಂತ ಹೋರಾಡುವವರು ನಿಮ್ಮ ಜೀವನದ ಬಗ್ಗೆ ಚಿಂತಿಸಬೇಕಾದಂತಹ ಪ್ರಮುಖ ಕಾಲಘಟ್ಟ ಇದು ಅಂತ ಅನಿಸ್ತಾ ಇದೆ. ಪ್ರಕಾಶ್ ರೇ, ಖಂಡಿತ. ನಾಗರಾಜ್ ಸರ್, ಹೇಳಿ ಸರ್. ಈಗ ಇದನ್ನೇ ಹೋರಾಟವಾಗಿ ಇಟ್ಕೊಂಡು ನಾವು ಇನ್ನಾದ್ರೂ ನೀವು ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ? ಹೌದು ಸರ್, ಅದು ಇವರಿದ್ದಾರೆ, ನಮ್ಮ ಪ್ರಕಾಶ್ ಸರ್ ಇದ್ದಾರೆ. ಈಗ ಅವರೇ ಏನಾದರೂ ಇದಕ್ಕೊಂದು ಅಲ್ಲ, ನನಗೆ ನೀವು ಖಂಡಿತವಾಗಿ ಒಂದು ಜನಾಂದೋಲನ ಕೇಳಿದ್ರೆ ನಿಮಗೆ ಸಪೋರ್ಟ್ ಇಲ್ಲ ಅಂತ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ, ನಾವು ಖಂಡಿತ ಮೊನ್ನೆ ಈ ಸರ್ಕಾರ 5,000 ಕೊಡೋ ವಿಷಯದಲ್ಲಿ ನಾವು ಯೋಚನೆ ಮಾಡಿದೆವು, ಇದರ ಬಗ್ಗೆ ಒಂದು ಮನವಿ ಕೊಡುವ ಅಂತ. ಹಾಗೆ ನಾವು ಈ ಮನವಿ ಒಳ್ಳೆಯ ಸಮಯದಲ್ಲಿ ನೀವು ನಮ್ಮನ್ನೀಗ ವೇದಿಕೆಗೆ ಕರೆದಿದ್ದೀರಿ. ಇದು ಒಂದು ಒಳ್ಳೆಯ ಅವಕಾಶ ನೀವು ಕೊಟ್ಟಿದ್ದೀರಿ. ಈ ಬಗ್ಗೆ ನಾವು ಮುಂದುವರಿತೇವೆ ಖಂಡಿತ. ಸರ್, ಒಂದು ಕಾಲ್ ಇದೆ, ಮೊಹಮ್ಮದ್ ಶರೀಫ್ ಅವ್ರು, ಕೇಳೋಣ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಿದ್ರಿ? ಹಾ, ಯಾರ ಹತ್ರ ಮಾತಾಡ್ತೀರಿ ಸರ್? ಹೇಳಿ. ನಾನೀಗ ಅದೇ ಆಂಬುಲೆನ್ಸ್ ಡ್ರೈವರ್ ಇಲ್ಲ. ಹಾ, ಹೇಳಿ ಸರ್, ಹೇಳಿ ನಿಮ್ಮ ಅನುಭವಗಳನ್ನು ಹೇಳಿ ಸರ್, ಹೇಗಾಯ್ತು? ಅದೇ ಮಣಿಪಾಲದಲ್ಲಿ ಆಂಬುಲೆನ್ಸ್ ಡ್ರೈವರು, ಪೇಷಂಟ್ ಯಾವ್ದಿರತ್ತೆ, ಬಾಡಿ ಯಾವ್ದಿರತ್ತೆ ನನಗೆ ಗೊತ್ತಾಗಲ್ಲ. ಮತ್ತೆ ಏನು ಇದು ಸ್ಯಾನಿಟೈಸರ್ ಯಾವ್ದು ನಮಗೆ ಕೊಡ್ಲಿಲ್ಲ ಗವರ್ಮೆಂಟ್ ಇಂದ. ಎಸ್, ಎಷ್ಟು ವರ್ಷದಿಂದ ಚಾಲಕರಾಗಿದ್ದೀರಿ ಸರ್? ನಾನೊಂದು 35 ವರ್ಷ ಆಯ್ತು ಚಾಲಕಾಗಿ. ಓಹ್ ಗಾಡ್. ಆದ್ರೆ ಆಂಬುಲೆನ್ಸ್ ಅಲ್ಲಿ ಒಂದು 7-8 ವರ್ಷ ಆಯ್ತು ಸರ್ ಈಗ. ನೀವು ಬೇರೆ ಯಾವ ಕೆಲಸ ಮಾಡ್ತಿದ್ರಿ? ಪರಿಹಾರ ಏನು ಕೊಡ್ಲಿಲ್ಲ ಗವರ್ಮೆಂಟ್. ಅಲ್ಲ, ಇದಕ್ಕಿಂತ ಮೊದಲು ಯಾವ್ದ್ರಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಲಾರಿಯಲ್ಲಿ ಇದ್ದೆ ಮುಂಚೆ. ಲಾರಿಗೂ ಆಂಬುಲೆನ್ಸ್ಗೂ ಸರ್ ಏನು ವ್ಯತ್ಯಾಸ ಇದೆ? ಲಾರಿ ನೆಮ್ಮದಿ ಅಂತ ಅನಿಸ್ತಾ ಇದೆಯಾ, ಆಂಬುಲೆನ್ಸ್ ನೆಮ್ಮದಿ ಅಂತ ಅನಿಸ್ತಾ ಇದೆಯಾ? ಈಗ ಆಂಬುಲೆನ್ಸ್ ಅಲ್ಲಿ 7-8 ವರ್ಷ ಆಯ್ತು ಸರ್ ನನಗೆ ಒಂದು ಆಂಬುಲೆನ್ಸ್ ಅಲ್ಲಿ. ಆದ್ರೆ ಇಂಥ ಸಂಕಷ್ಟಗಳು ಹೇಗೆ ನೀವು ನಿಭಾಯಿಸ್ತಾ ಇದ್ರಿ ಸರ್? ಯಾಕಂದ್ರೆ ಅದನ್ನೇ ನಂಬಿ ಜೀವನ ನಡೆಸ್ತಾ ಇದ್ದೀರಲ್ವಾ ಆಂಬುಲೆನ್ಸ್ ಅಲ್ಲಿ. ನಾವೀಗ ಬಾಡಿಗೆ ಮನೇಲಿ ಇರೋದು ಸರ್ ಇಲ್ಲಿ ಮಣಿಪಾಲಲ್ಲಿ. ಮತ್ತೆ ರಾತ್ರಿ ಆಗಲ್ಲ ಅಂತ ಇಲ್ಲ, ಎಷ್ಟೊತ್ತಿಗೆ ಕಾಲ್ ಬಂದ್ರು ಹೋಗ್ತೀವಿ. ಪ್ರೈವೇಟ್ ಆಂಬುಲೆನ್ಸ್ ಅಲ್ಲಿ ಇರೋದು ನಾವು. ಶರೀಫ್ ಅವ್ರೆ, ಹೌದು ಸರ್, ಹೇಳಿ ಸರ್. ಒಂದು ಪ್ರಶ್ನೆ. ಪ್ರಕಾಶ್ ಅವರು ಆಂಬುಲೆನ್ಸ್ ಚಾಲಕರದು ಸಂಘ ಮಾಡಿ ಹೋರಾಟ ಮಾಡಬೇಕು ಅಂತ ಇದ್ದಾರೆ, ನೀವು ಸಪೋರ್ಟ್ ಮಾಡ್ತೀರಾ? ಮಾಡ್ತೀವಿ ಸರ್, ಅದು ಖಂಡಿತವಾಗಿ ಸಪೋರ್ಟ್ ಮಾಡ್ತೀರಿ? ಹೌದು, ಮಾಡ್ತೀವಿ. ಹಾಗಾದ್ರೆ ಪ್ರಕಾಶ್ ಅವ್ರ ಹತ್ರ ಮಾತಾಡಿ. ಆಯ್ತು ಸರ್. ಹೇಳಿ ಪ್ರಕಾಶ್ ಅವರು, ಮಾತಾಡಿ ಅವ್ರ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಹೇಳಿ ಸರ್. ಹೇಳಿ. ಹಲೋ, ಹೇಳಿ, ಕೇಳ್ತದೆ, ಹೇಳಿ. ಹಲೋ, ಕೇಳ್ತಾ ಹೇಳಿ ಶರೀಫ್ ಅವ್ರು, ಮಾತಾಡಿ. ಹಲೋ, ಅದೇ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಪ್ರಕಾಶ್ ಅವರು ಮಾತಾಡ್ತಿದ್ದಾರೆ, ಮಾತಾಡಿ. ಶರೀಫ್ ಅವರೇ, ಈಗ ಹಲೋ ಹೇಳಿ. ಪಣ್ಣೆ ಪಣ್ಣೆ ಶರೀಫ್ ಪಾಕರೊಂದುಲ್ಲೇರು ಪನ್ನೆ ಅಂದೆ ಅವೇ ಎಂಟ್ಲೆ ಬಾರಿ ಬಂದೆ ಆಗ್ತದಿತ್ತು ಮೂಲು.
ಖಂಡಿತ ಈರ್ನ ಇಲ್ಲ ಬಾಡಿಗೆ ಕಟ್ಟರೆ ಪೂರ ಬಾಡಿಗೆ ಇಚ್ಚಿ ಗಾಡಿಗೆ ಅಂದು ಗೊತ್ತುಂಡು ಬಾರಿ ಬಂದ ಆತಂಡು ಬಾಡಿಗೆ ಇಲ್ಲ ಅಡುಪ್ಪುನು ಸರಿಪರ ಎಂಕನ ಸಮಸ್ಯೆ ಎಂಕಲೆ ಅರ್ಥ ಆತುಂಡು ಆಂಬುಲೆನ್ಸ್ ಸಂಘ ಮಲ್ತನೆ ಎಂಕುಲು ಸಪೋರ್ಟ್ ಮಲ್ಪೋಯಿರಿಗೆ ಖಂಡಿತವಾದ್ಲು ಎಂಕಲು ನೆಕ್ಸ್ಟ್ ಈ ಬಗ್ಗೆ ಸರ್ಕಾರ ಮನವಿ ಕೊರ್ದು ಈ ಲಾಕ್ಡೌನ್ ಸಂಕಷ್ಟ ಉಡಿಪುನ ಚಾಲಕರೇ ಪೂರ ಪರಿಹಾರ ಕೊರೋಡಿಂದ ಎಂಕಲು ಮನವಿ ಮಲ್ಪ ಅಂಜೇನೆ ನಿಗಲೇನು ಪೂರಗಲೇನು ಒಟ್ಟು ಮಲ್ತದೊಂಜಿ ಕೇನೊಂದುಂಡು ಶರೀಪೆರೆ ಕೇನೋಡು ಖಂಡಿತ ಪ್ರಕಾಶ ರೈನೆ ಪನೊಂದುಲ್ಲೇರು ದಾದ ಪಂಡ ಯೋಜನೆ ಉಂಡು ದಾದ ಪಂಡ ಎಂಕಲ ಸಂಖ್ಯೆ ಕಮ್ಮಿ ಉಂಡು ಏರ್ನ ಪಂಡ ಈ ಆಂಬುಲೆನ್ಸ್ ಚಾಲಕೇರ್ನ ಸಂಖ್ಯೆ ಕಮ್ಮಿ ಉಂಡು ಮಾಲಕೇರ್ನ ಸಂಖ್ಯೆ ಕಮ್ಮಿ ಉಂಡು ಈ ದೃಷ್ಟಿ ಇಂಜಿನ ಪಂಡ ಎಂಕಲ ಒಂದು ಇತ್ತಿನ ತೇಟು ಒಂದು ಖಂಡಿತವಾದ ವ್ಯವಸ್ಥೆ ಮಾಡ್ತದಕ್ಕೆ ಮಲ್ಪ ಅಂತ ಪನೊಂದುಲ್ಲೇರು ನಿಖಲ ಸಪೋರ್ಟ್ ಮಾತ್ರ ಏಪಲ್ ಒಪ್ಪಡು ಶರೀಪೆರೆ ಥ್ಯಾಂಕ್ ಯು ಶರೀಪೆರೆ ಮಸ್ತ್ ಥ್ಯಾಂಕ್ ಯು ಕಾಲ್ ಮಾಡ್ತೀನಿ ವೀಕ್ಷಕರೇ ಭಾಳಷ್ಟು ಒಂದು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರ ನೋವಿನಲ್ಲಿ ಭಾಗಿಯಾಗುವಂತಹ ಆಂಬುಲೆನ್ಸ್ ಚಾಲಕರ ನೋವನ್ನು ಕೇಳೋದಕ್ಕೆ ಯಾರೂ ಇಲ್ಲ. ಅತ್ಯಂತ ವೇಗವಾಗಿ ಸೈರನ್ ಕೇಳುತ್ತೆ, ಸೈರನ್ನಷ್ಟೇ ವೇಗವಾಗಿ ಗಾಡಿ ಓಡುತ್ತೆ. ಗಾಡಿ ಓಡಿ ಆಸ್ಪತ್ರೆ ತಲುಪುತ್ತೆ, ಆಸ್ಪತ್ರೆ ತಲುಪಿದ ನಂತರ ಪೇಷಂಟ್ ಒಳಗೋಗ್ತಾರೆ, ಆಂಬುಲೆನ್ಸ್ನ ಚಾಲಕರು ಹೊರಗೆ ಬರ್ತಾರೆ. ಹೊರಗೆ ಬಂದ ನಂತರ ಆಂಬುಲೆನ್ಸ್ ಚಾಲಕರು ಏನು ಹೇಗೆ ಅನ್ನೋದನ್ನು ಕೇಳಲಿಕ್ಕೆ ನಾವು ಯಾರೂ ಸಿದ್ಧರಿಲ್ಲ. ನಮಗೆ ನಾವೇ ಪ್ರಶ್ನೆ ಮಾಡಬೇಕಂತ ಪರಿಸ್ಥಿತಿ ಇದೆ. ಆದರೆ ಇಲ್ಲಿರುವಂಥ 3 ಜನ ಅದಷ್ಟು ಆಂಬುಲೆನ್ಸ್ ಚಾಲಕರ ಪ್ರತಿನಿಧಿಗಳಾಗಿ ಇವತ್ತು ಕೂತಿದ್ದಾರೆ. ಇನ್ನೊಂದಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡೋಣ. ಅದಕ್ಕಿಂತ ಮುನ್ನ ಒಂದು ಚಿಕ್ಕ ವಿರಾಮ. ನಮಸ್ಕಾರ ವೀಕ್ಷಕರೇ, ಮತ್ತೆ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಕರೆ ಮಾಡಬೇಕಾಗಿರುವಂತಹ ನಂಬರ್ 259330. ನಮ್ಮ ರಿಯಲ್ ಹೀರೋಸ್ ಜೊತೆ ನೀವು ಮಾತಾಡ್ಬೋದು. ಇಷ್ಟೊತ್ತು ನಾವು ಮಾತಾಡ್ತಿದ್ವಿ, ಒಂದೊಂದು ಸಂಕಷ್ಟಗಳನ್ನು ಕೇಳಿದರೂ ಕೂಡ ನಿಜವಾಗ್ಲೂ ಟೆನ್ಷನ್ ಆಗುತ್ತೆ. ಯಾಕೆಂದರೆ ಮಾಮೂಲಾಗಿ ಫಾಸ್ಟ್ ಹೋಗೋನಿಗೆ ನಾವು ಹೇಳೋ ಮಾತಿದೆ, ಏನು ಮಾರಿ ನಿಂದ ಆಂಬುಲೆನ್ಸಾ ಅಂತ ಕೇಳೋದು ಮಾಮೂಲಾಗಿ, ಲೆಕ್ಕಕ್ಕಿಂತ ಫಾಸ್ಟ್ ಹೋಗ್ತಾನೆ ಅವನು ಅಂದರೆ ಏನು ನಿಂದ ಆಂಬುಲೆನ್ಸ್ ಅಂತ ಕೇಳೋರಿದ್ದಾರೆ. ಅಂದರೆ ಆ ಮಾತು ಆಂಬುಲೆನ್ಸ್ ಚಾಲಕನಿಗೆ ಅನ್ವಯ ಆದರೂ ಕೂಡ ಅದರ ಹಿಂದಿನ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿ ಮತ್ತು ನಮ್ಮದು ಕರ್ತವ್ಯ ಏನಿದೆ ಅದು ಬಹಳಷ್ಟು ದೊಡ್ಡದಾಗಿರ್ತದೆ. ಇವತ್ತಿನ ದಿನ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥವರು ನಾಗರಾಜ್ ಆ್ಯಂಡಿಯವರು, ಪ್ರಕಾಶ್ ಪೂಜಾರಿಯವರು, ಮನೋಹರ್ ಶೆಟ್ಟಿಯವರು. ಇವರು 3 ಜನ ಸುಮಾರು ವರ್ಷಗಳಿಂದ, ಅಂದರೆ 20 ವರ್ಷಗಳಿಂದಲೂ ಮೇಲೆ ಈ ಒಂದು ಅನುಭವವನ್ನು ಹೊಂದಿದ್ದಾರೆ ಆಂಬುಲೆನ್ಸ್ ಚಾಲಕರಾಗಿ. ಅವರಿಗೆ ಪ್ರತಿಯೊಂದು ಘಟನೆಗಳ ಹಿಂದಿನ ಒಂದು ನೋವು ಗೊತ್ತಿದೆ. ಅದರ ಜೊತೆಗೆ ಕಷ್ಟಪಟ್ಟು ಎಲ್ಲವನ್ನು ಕೂಡ ನಿಭಾಯಿಸ್ತಾ ಬರ್ತಾ ಒಂದು ಸಂತೃಪ್ತಿಗೆ ಬೇಕಾಗಿ ಈ ಒಂದು ದುಡಿಮೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಏನಾಗುತ್ತೆ ಅಂದರೆ ಲಾಕ್ಡೌನ್ ಬಂದುಬಿಟ್ಟು ಇವರು ಜೀವನ ಭದ್ರತೆ ಇಲ್ಲದಾಗಿದೆ. ಒಬ್ಬರು ಕಾಲರ್ ಇದ್ದಾರೆ, ನೋಡೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಮಾತಾಡ್ತಿದ್ರಿ ಸರ್? ನಾವು ಹೆಬ್ರಿ ಸಂತೆಗಟ್ಟೆಯಿಂದ. ನಿಮ್ಮ ಹೆಸರು ಸರ್? ಅನ್ಯ ಸರ್. ಹಾಂ, ಮಾತಾಡಿ ಸರ್. ದೈವ ಚಕ್ರಿ ಮಾಡುವರು ಪಾತರೆ ದಾರಲ್ಲ ಪಾತಿರಲಿ ಸರ್ ಪಲ್ಲೆ ಅಂದೆ ಪಂಡ ಅಗುಲು ಕುಲ್ದಿ ಬಾರಿ ಖುಷಿ ಅಂಕಲೆ. ಹಾಂ, ವೇದಿಕೆ ಒಂದು ಟಿವಿ ತೂಪ್ಲ ಕಾಂಡು ಪ್ರಕಾಶ್ ಅಣ್ಣನು, ಹಾಂ, ಪಕ್ಕ ನಾಗರಾಜರೇನು, ಮನೋಹರೇನು ಅತ್ತ ಪಂಡ ಅಕ್ಕಲೇನು ಏರ್ಲ ಗುರುತಿಸಾದ ಜೇರ ಅಂಚಾಲ ಸ್ಪಂದನ ವಾಹಿನಿ ಒಂದು ಕೆಲಸ ಮಲ್ತೊಂದು ದಯಪಂಡ ಅಕ್ಕಲ ಲಾಕ್ಡೌನ್ ನಿಜವಾಯಿನ ಹೀರೋಲು ಒಂದು ಎಂಕ್ಲೆ ಇನ್ನೊಂದಿಲ್ಲ ಅಂದು ಖಂಡಿತ ಸರ್, ಖಂಡಿತ ದಯಗಿನ ಆಗಲ್ಲ ಎಂಕುಲ ಗೊತ್ತಪ್ಪನು ಒಂಜಿ ವಾಹನ ಪಾರ್ದು ಆಯ್ತ ಬಗ್ಗೆ ಪಂಡ ಬೇತೆ ಮತ್ತೆ ಒಂಜಿ ಪರಿಸ್ಥಿತಿ ಆಗಲ್ಲ, ಆರ್ಥಿಕ ಪರಿಸ್ಥಿತಿ ಅದೇ. ಹಾ, ಖಂಡಿತ ಪಲ್ಲೆ ಸರ್. ಅಂದ ಅಂಚ ಎಂಗ ಪಂಡಗಳು ಪಂಡ
ಮಿತ್ತಗಾಗಲ್ಲ ಆಗಲೇ ಸಪೋರ್ಟ್ ಮಾಡ್ಕೊಂಡು ಬೋಡು ಎಸ್ ಅಕ್ಲೇನ ಗುರುತಿಸವನಕ್ಲು ಬೋಡು ಅಕ್ಲ ಜೀವನಗಳು ಭದ್ರತೆ ಬೋಡು ಖಂಡಿತ ಬರ್ದ ಸರ್ ದಯಗಿಂದ ನಾನು ಎಂಕಲ್ ಚಾಕ್ರಿ ಮಾಡ್ಕೊಂಡು ಹಾ ಎಂಕಲ್ ಪರಿಸ್ಥಿತಿ ಅಂಚನೆ ಆಗ್ತಾನೆ ಆಗಲ್ಲ ಕಣೆ ಅಂದ ನಿಖಲ ಚಾಕರಿದ ವರ್ಗಲ್ನ ಎಂಕ್ಲು ಕುಲ್ಲಾದ ಎಂಕ್ಲು ಒಂಜಿ ಪೋಯಿ ವಾರಡ್ ಎಂಕ್ ಕಾರ್ಯಕ್ರಮ ಮಲ್ತಿತ್ತ ನಾನು ಬಗ್ಗೆ ಗೊತ್ತೆ ಕೆಲವು ಆಂಬುಲೆನ್ಸ್ ಅವಳು ಮತ್ತು ಗೆತ್ತೊಂಬೇರು ಕಾಸು ಐಕ್ ಅಗಲಿಗೆ ಪಂಡ ಅವು ಎಂಚಿಗೆ ತೊಂಬೇರು ಅಂದ ಎಂಕಲೆ ಗೊತ್ತಿಪ್ಪುಜಿ ಕರೆಕ್ಟ್ ಲಾಸ್ಟ್ ಟೈಮ್ ಎಂಕಲು ಕುಡ್ಲಾರ್ದು ಎಂಕಲ್ನ ದೊಡ್ಡಪ್ಪನ ಒಂಜಿ ಡೆಡ್ ಬಾಡಿ ಕೊನೆಸಿನ ಅಂಚನೆ 100 ಮೀಟರ್ ಅಪ್ಪನ ಪೆಣ್ಣವನು ಖಂಡಿತ ಇದೆಗೆ ನಾವು ಹೊರಗೆ ತಂದೇರು ಮಾತೆಲ್ಲ ಅಂದಿರು ಅವು ಜಾಸ್ತಿ ಅದ ಅದು ಯಾಮ್ ಬಂಡೆ ಐಕ್ ಬಂಡೆ ಜಾಸ್ತಿ ಪ್ರಶ್ನೆ ಆಯ್ತು ಬೇಗ ನಾನು ಅಗಲಿಗೆ ಆ ಬಾಡಿಗೆ ಪಂಡ ಅಂದ ಅವೇ ಜೀವನ ಪಂಡ ಯಾನ್ ತೂತೆ ಏತು ಸತ್ತಿರ್ತದೆ ಮಣಿಪಾಲ್ಡು ಪೋನವು ತಿಂಗಳು ಗಟ್ಲೆ ಆ ಗಾಡಿ ಅಲ್ಲೇ ಪೋನು ಅಂದ್ ಬಾಡಿಗೆ ಜಂದೆ ಅಲ್ಲೇ ಪುಣೆ ಯಾನ್ ತೂತೆ ಮಸ್ತ್ ಗಾಡಿ ಪೋನು ಕರೆಕ್ಟ್ ಅಂಚಾದ್ರೆ ಅಗಲಿಗೆ ಸಪೋರ್ಟ್ ಮಲ್ಪಡ ಪಾಪ ಅನ್ಯನ ಒಂಜಿ ವಿಷಯ ಎಂಕಲ್ ಈ ವೇದಿಕೆ ಚರ್ಚೆ ಮಲ್ತಂತ ಪ್ರಕಾಶ್ ನನ್ನ ನೇತೃತ್ವದಾಡು ಒಂಜಿ ಆಂಬುಲೆನ್ಸ್ ಚಾಲಕರನ ಸಂಘ ಆವಡು ಆ ಮೂಲಕವಾದ ಅಕ್ಲಿಗೆ ಒಂಜಿ ಜಾತ ಸಪೋರ್ಟ್ ತಿಕ್ಲೆಕ್ ಆವಡು ಸಾರ್ವಜನಿಕರಾದ ನಿಖಿಲ ಸಪೋರ್ಟ್ ಮಲ್ಪೋರ ಅಂದ್ ಖಂಡಿತ ಬರ್ಲ ಯಾನ್ ಬಾರಿ ಖುಷಿ ಆಗಲ್ಲ ಅತಿ ಹೆಂಗ ಆಗಲ್ಲ ಪರಿಚಯ ಜಾನಲೆ ಆಗಲ್ಲ ಮಿತ್ತ ಅಭಿಮಾನ ಉಂಟು ಹೆಂಗೆ ಖಂಡಿತ ಖಂಡಿತ ಬರ್ಲ ಬಹುಶಃ ಈ ಸೇವೆ ಬರ್ಪುನ ಒಂಜಿ ವೃತ್ತಿ ಮಲ್ಪುನಾಗ ನಿಖಿಲಂಚಿನ 4 ಜನ ತಂದುವೆ ಪಾತ್ರ ಹಾಕ್ಲಿ ಬಹುಶಃ ಪುರಸ್ಕಾರ ಹಿಡಿದು ಬೊಕ್ಕ ಬೇತೇರ್ಲ ತುಯ್ಕೆ ಏನು ಜೇರ್ ಹಾಕ್ಲಿ ನಾಲ್ ಎಡ್ಡ ಪಾತ್ರ ಬತ್ತಂಡ ಆಕ್ಲಿಗೆ 5 ಮಿತ್ತದ ನಿಖಿಲ್ ಅವಾರ್ಡ್ ಕೋರ್ಡ್ ಒಂದು ಇಜ್ಜಿ ನಮ್ಮ ಪ್ರಶಸ್ತಿ ಪಾಪ ಆಗಲ್ಲ ಪರಿಸ್ಥಿತಿ ಎಂಕಲೆಗ್ಲ ಗೊತ್ತಾಕೊಂಡು ಪಾಪ ನಂದು ಅವು ಪಂಡ ಏನು ಗೊತ್ತೇ ಮೋಹನ್ ಇಡಗಳು ಇಜ್ಜಿನ ಅಗಲ ಅಂತ ಆತ್ಮ ಅಂದ ಅಕ್ಲೆ ಮನಸ್ಸುಡುಪ್ಪು ನಾವು ಪಾಪ ಪಂಪುನು ಕೆಲವು ವಿಷಯ ಎಂಕಲೆ ಒಂಜಿ ಆರ್ಥಿಕ ಪರಿಸ್ಥಿತಿ ಇಲ್ಲು ಕಟ್ಟುಂಡು ಅಥವಾ ಆಯ್ತ ಬಗ್ಗೆ ಇಂಚಿತ್ತ ಒಂದು ಚಾಕ್ರಿ ಉಂಡು ಎಂಕಲೆ ಜವಾಬ್ದಾರಿ ಪಂಡ ಅಂದ್ ನಮ್ಮ ದುಡಿಮೆ ಮಲ್ಪ ಎಂದೆ ಅತ್ತೆ ಕೇವಲ ಐನೇ ನಂಬುದು ಬದುಕೊಂದುಲ್ಲ ಆಂಡ ಬದುಕುನೊಟ್ಟಿಗೆ ಬಾಕಿದಕ್ಲೆ ಖಾಲಿ ಉದ್ಯೋಗ ಆಂಡ ದೈವ ಚಾಕರಿ ಮಲ್ಪನಕ್ಲೆ ಆಂಬುಲೆನ್ಸ್ ಮಲ್ಪನಕ್ಲೆ ಉದ್ಯೋಗ ಮಾತ್ರ ಅತ್ತೆ ಅವೊಂಜಿ ಸೇವೆ ಅಲ್ಲ ಅಂದ್ ಖಂಡಿತ ಬರ್ ಸರ್ ಖಂಡಿತ ಬರ್ಲ ಅವೊಂಜಿ ಸೇವದ ರೂಪದ ಮಲ್ಪನಂಚಿನ ಉದ್ಯೋಗ ದಯಪಂಡ ಡ್ರೈವರ್ ಸರ್ ಸಾರಥಿ ಅಂದ ಖಂಡಿತ ಇರ್ಪನ್ನ ಪಾತೆನ ನೂದ್ಯಕ್ಕೆ ನೂದ್ ಸತ್ಯ ಪ್ರಕಾಶನ ಪರಿಚಯ ಆಂಡಲಾಗಲೇ ಬಾರಿ ಖುಷಿಯಾನೆ ಹೆಂಗ್ ಸ್ವಲ್ಪ ಅದೇನ ಅಂದ್ ಒಂಜಿ ಪ್ರಕಾಶನಡ ಪಾತಿರ್ಲಿ ಆರ ನೆಕ್ಕು ಮುಖ್ಯ ಸೇರ್ ಪಲ್ಲೆ ಪ್ರಕಾಶನ ನಮಸ್ಕಾರ ನಮಸ್ತೆ ಪ್ರಕಾಶನ ಪಣ್ಣೆ ಹಲೋ 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 ಕೇನುಡೆ ಹಲೋ ಹಲೋ ಕೇಂದ್ರಿ ಪಲ್ಲೆ ಪಾತಿರ್ಲಿ ನಮಸ್ತೆ ಪ್ರಕಾಶನ ನಮಸ್ತೆ ಪಣ್ಣೆ ಹಲೋ ಹಲೋ ಕೇನೊಂದುಂಡು ಪಣ್ಣೆ ಅಂದೆ ಹಾ ದಾಲಾಜಿ ಪಂಡ ಏನು ಪರಿಚಯ ಜಾಂಡಲ ಎಂಕ್ ನಿಗಲನ್ ತೂದು ಬಾರಿ ಖುಷಿ ಅಂದೆ ಖಂಡಿತ ಈರ್ ದಯಗಿನ ಪರಿಸ್ಥಿತಿ ಮಾತಿರ್ಲ ಒಂಜಿ ಆತನಿಸೆ ಅವಡು ಇರ್ನಂಚಿನ 4 ಜನ ಎಂಕಲೆನ್ ಗುರುತಿ ನಿಗಲು ನಿಗಲ ಒಂಜಿ ನೆತ್ತ ಆಂಬುಲೆನ್ಸ್ ತಗಲ್ನೆ ಸಂಘಟನೆ ಎಂದು ಮಲ್ಪನೆ ನಾಡೈಕ ಸಪೋರ್ಟ್ ಮಲ್ಪರೆ ಪಂಡ ನಿಖಿಲ್ ಆಪನ ಸಪೋರ್ಟ್ ಮಲ್ಪೊಲಿ ನಿಖಿಲ್ ಆಪನ ಸಪೋರ್ಟ್ ಮಲ್ಪೊಲಿ ಅತೆ ಖಂಡಿತ ನಿಖಿಲ್ ಆಪಿನ ಸಪೋರ್ಟ್ ಮಲ್ಪೊಲಿ ಖಂಡಿತ ಬರ್ದ ಸರ್ ಖಂಡಿತ ಬರ್ದ ಮಸ್ತ್ ಖುಷಿ ಅಗಲ ಪರಿಸ್ಥಿತಿ ಪಂಡ ಅಂದಪ್ಪ ಗೊತ್ತಾಪಣ ಒರಿಯ ಬಂಗಮತ್ತಿನ ಬೊಕ್ಕೊರಿಯನ ಬಂಗಮತ್ತ ದಿನ ಯಾನ್ ಫೋನಾಗ ತೂಪೆ ರಾತ್ರಿ ಕಟ್ಲ ಆಂಬುಲೆನ್ಸ್ ಇಪ್ಪುನು ಅಂದ್ ಎಂಕಲ ಹುಡುಗನಲ್ಲಿಗೇನೆ ಆಗಲೇ ಆಗ ಬಾಡೆ ಉಂಡು ಅಂದ್ ಖಂಡಿತವಾದಲ್ಲ ಮಸ್ತ್ ಖುಷಿ ಅಂಡ್ ಇರ್ನ ಸಪೋರ್ಟ್ ಏಪಲ್ ಒಪ್ಪಡ್ ಬಂಡಕ್ಕೆ ಏನೊಂದಿಲ್ಲ ಅನ್ಯಾನ ಥ್ಯಾಂಕ್ ಯು ಸೋ ಮಚ್ ಬಹುಶಃ ಈ ಕಾಲ್ ಬತ್ತಿ ಬಕ್ಕ ನಿಕ್ಲಿಗೆ ಖಂಡಿತವಲ್ಲ ಎಂಕಲೆ ಒಂಜಿ ಶಕ್ತಿ ಬತ್ತಿಲ್ಲ ಕಾರಣ ಎಂಕೆ ವಿಸ್ಮಯ ಒಂದು ದಯಪನ್ನ ಆರೊಂಜಿ ದೈವದ ಚಾಕ್ರಿ ಅನ್ಪು ನಿಖಿಲ ಫೀಲ್ಡ್ ಅತ್ತು ಖಂಡಿತ ನಿಖಿಲ ಫೀಲ್ಡ್ ದಕ್ಕಲ ಪಂಡ ಫನೋಲಿ ಪ್ರಕಾಶನೆ ಪಂಡೇರು ಕಾಲ್ ಮಲ್ಪೇರು ಅಂಚ ಮಲ್ತೇರಿ ಅತ್ತ ನಾಗರಾಜರ್ ಪಂಡೆ ಮನೋಹರ್ ಶೆಟ್ಟಿ ಅಂಚ ಫನೋಲಿ ಬಟ್ ಇದನ್ನ ನಾವು ಗಮನಿಸುವಾಗ ಯಾವುದೋ ಒಂದು ಕಾಲಘಟ್ಟದಲ್ಲಿ ನೀವು ಮಾಡಿದಂತಹ ಸೇವೆಗಳು ಒಂದಷ್ಟು ಜನರನ್ನ ತಲುಪಿರ್ತದೆ ಅನ್ನೋದು ಖಂಡಿತ ನಿಮಗೆ ಸಾರ್ವಜನಿಕರು ಖಂಡಿತವಾಗಿಯೂ ಸಪೋರ್ಟ್ ಇದ್ದಾರೆ ನೀವು ನಾಳೆಯಿಂದ ಏನಾದರೂ ಒಂದು ಸಂಘವನ್ನ ಮಾಡ್ತೀರಿ ಅಂದ್ರೆ ಅದಕ್ಕೆ ಖಂಡಿತವಾದ ಒಂದು ಉತ್ತಮವಾದಂಥ ಸ್ಪಂದನೆ ವ್ಯಕ್ತ ಆಗೇ ಆಗ್ತದೆ ಇಷ್ಟು ಸಮಯ ನಮಗೆ ಕಾಲ ಕೂಡಿ ಬರಲಿಲ್ಲ ಈಗ ಕಾಲ ಕೂಡಿ ಬಂದಿದೆ ಅಂತ ಅನಿಸ್ತದೆ ಏನು ಹೇಳ್ತೀರಿ ಮನೋಹರ್ ಸರ್ ಹೇಳಿ ಸರ್ ಹೇಗೆ ನಾವು ಹಿಂದೆ ಪ್ರಯತ್ನ ಮಾಡಿದ್ದೆವು ಆದರೆ ಆರ್ಥಿಕವಾಗಿ ನಮ್ಮಲ್ಲಿ ಯಾರ ಹತ್ರ ಅಷ್ಟು ಬಲ ಇಲ್ಲ ಒಂದನೇದಾಗಿ ಅಂದರೆ ಈಗ ಅದಕ್ಕೊಂದು ಕಚೇರಿ ಮಾಡಬೇಕು ಸಂಘ ರಿಜಿಸ್ಟರ್ ಮಾಡಬೇಕು ಇದರಲ್ಲಿ ಅದಕ್ಕೆ ಕಚೇರಿಗೆ ಬಾಡಿಗೆ ಹೇಳ್ತಾ ಇರೋದು ಈ ಸಂಘದ ಕಟ್ಟಡವನ್ನೆಲ್ಲ ಬಿಟ್ಟು ಬಿಡಿ ಕೋಪರೇಟಿವ್ ಆಕ್ಟ್ ಮೂಲಕ ನಿಮಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗ್ತದೆ ನೀವಿರುವ ಮೆಂಬರ್ಸ್ ಅನ್ನು ಸೇರಿಸ್ಕೊಳ್ಳಿ ನಿಮ್ಮ ಯಾವುದೇ ಒಂದು ಆಂಬುಲೆನ್ಸ್ ನ ಗಾಡಿಯನ್ನೇ ನಿಮ್ಮ ಕಚೇರಿಯಾಗಿ ಮಾಡ್ಕೊಳ್ಳಿ ಅವತ್ತಿಗೆ ಸದ್ಯಕ್ಕೆ ನಿಮಗೆ ಆಗುತ್ತಾನೆ ಹಾಗೆ ಸಹ ಮಾಡ್ಬೋದು ಸರ್ ನಿಮ್ಮ ಮಣಿಪಾಲ ಪಾಯಿಂಟ್ 1 ಅಂತ ಇಟ್ಕೊಳ್ಳಿ
ನಿಮ್ಮದೇ ಒಂದು 2 ಗಾಡಿಯನ್ನು ಆಚೆ ಈಚೆ ಇಟ್ಟುಬಿಡಿ. ಅಲ್ಲ ಓಕೆ. ಯಾಕಂದರೆ ನಿಮ್ಮ ಇದು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣ. ಸರಿ. ನಮಗೇನು ಅನ್ನಿಸ್ತದೆ ಅಂದರೆ, ನೀವು ಖಂಡಿತವಾಗಿ ಇದನ್ನೊಂದು ಮಾಡಿದಾಗ ನಿಮ್ಮದೊಂದು ಸಂಘ ಇದೆ ಅಂತ ಒಂದು ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿ ಕೊಟ್ಟರೆ, ಹೌದು, ಯಾವುದೋ ಕಾಲದಲ್ಲಿ ಒಂದು ಕಾಲಘಟ್ಟದಲ್ಲಿ ಇಲ್ಲ ಆಂಬುಲೆನ್ಸ್ ಚಾಲಕರಿಗೆ ಒಂದು ಸಂಘ ಇದೆ ಅನ್ನೋದೊಂದು ಪ್ರೂಫ್ ಆಗ್ಬೋದು ಅಂತ ಅನಿಸ್ತದೆ. ಒಂದು ನಿಮಿಷ ಕಾಲರ್ ಇದ್ದಾರೆ ಕೇಳೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತೀರಿ, ಎಲ್ಲಿಂದ ಮಾತಾಡ್ತೀರಿ? ಕಪ್ಪೇಟಿಯಿಂದ ಮಾತಾಡ್ತಾ ಹೌದು, ಹೇಳಿ ಸರ್, ಹೇಳಿ ಸರ್. ಹಲೋ, ಹೇಳಿ ಸರ್, ಕೇಳ್ತದೆ. ನಾನು ಮನೋಹರ್ ಶೆಟ್ಟಿ ಬಗ್ಗೆ ಮಾತಾಡ್ತಿದ್ದೇನೆ. ಹಾಂ, ಹೇಳಿ ಸರ್. ಮನೋಹರ್ ಶೆಟ್ಟಿ ಹಾಂ ಅಂದ್ರೆ ಅವರು ಭಯಂಕರ ಬಡವರ ಬಂದು ಹಾಂ ಯಾವುದಕ್ಕೂ ಒಂದು ನಯ ಪೈಸೆ ಬಡವರಿಂದ ತಗೊಳ್ಳದೆ ಆಂಬುಲೆನ್ಸ್ ಸೇವೆ ಮಾಡುವವರು. ಅಯ್ಯೋ, ಹಾಂ, ಅದಕ್ಕಾಗಿ ಅವರ ಬಗ್ಗೆ ಮಾತಾಡ್ತಿದ್ದೇನೆ. ಹೇಳಿ ಸರ್, ಹೇಳಿ ಸರ್. ಯಾಕೆಂದ್ರೆ ಹಾ, ಇವತ್ತಿನ ದಿನ ಬಹುಶಃ ನಾವು ಆಂಬುಲೆನ್ಸ್ ಚಾಲಕರಿಗೆ ಕೊಡಬಹುದಂತ ಒಂದು ದೊಡ್ಡ ಪುರಸ್ಕಾರ ಅಂದ್ರೆ ಇಂತಹ ಮಾತುಗಳು ಸರ್. ಇದು ನಾವಂದ್ರೆ ಅವರಿಗೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಸರ್. ಅಂಬುಲ್ ಕಾಲೇಜ್ ಯೂತ್ ಫಸ್ಟ್ ಸಕ್ಸಸ್ ಮತ್ತು ಸಾರ್ವಜನಿಕ ಗಣೇಶ ಸಮಿತಿಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಭಾರಿ ಒಳ್ಳೆಯ ಕಾರ್ಯಕ್ರಮ ಅವರು. ಅಂದ್ರೆ ಇವರನ್ನ ಕೂರಿಸಿ ನಾವು ಈ ಬಗ್ಗೆ ಒಂದು, ಯಾಕಂದ್ರೆ ಅವರ ನೋವುಗಳನ್ನು, ಯಾಕಂದ್ರೆ ಇದು ಹೊರಗೆ ಬರದಿರುವಂತಹ ನೋವು, ಯಾಕಂದ್ರೆ ಅವರು ಪ್ರತಿದಿನ ಬೇರೆಯವ್ರ ನೋವು ಕೇಳುದ್ರಲ್ಲೇ ದಿನ ಬಿಸಿಯಾಗಿರ್ತಾರೆ. ಅವರ ನೋವು ಕೇಳಲಿಕ್ಕೆ, ಅವರ ನೋವನ್ನು ನುಂಗಿ ಬಡವರಿಗಾಗಿ ಸಹಾಯ ಮಾಡ್ತಾರೆ. ಹೌದು, ಅವರ ನೋವನ್ನು ಕೇಳಲಿಕ್ಕೆ ಯಾರು ಇರುವುದಿಲ್ಲ, ಯಾರು ಇರುವುದಿಲ್ಲ ಅವರ ಮಾನವ. ಹಾಗಿರುವಾಗ ನಮಗೊಂದು ಅನಿಸಿತ್ತು, ಸ್ಪಂದನ ವಾಹಿನಿಯ ಮೂಲಕ ಒಂದು ಇವರನ್ನ ವೇದಿಕೆ ಕರೆಯೋಣ, ಇವರ ಸಮಸ್ಯೆಗಳನ್ನ ಆಲಿಸೋಣ. ಬಹುಶಃ ನಮ್ಮ ಕಾರ್ಯಕ್ರಮ ನೋಡಿದ ಒಂದಷ್ಟು ಜನ ಅವರಿಗೆ ಸಪೋರ್ಟ್ ಮಾಡಿದ್ರೆ ಕಾರ್ಯಕ್ರಮವೂ ಸಾರ್ಥಕತೆಯನ್ನು ಪಡೆಯುತ್ತದೆ, ಅವ್ರು ಬಂದದ್ದಕ್ಕೂ ಸಾರ್ಥಕತೆ ಆಗ್ತದೆ ಅಂತ ಹೇಳಿ. ಮಧುಕರ್ ಅವರೇ, ಅಂದ್ರೆ ಅವರ ಬಗ್ಗೆ ಹೇಳೋದಂದ್ರೆ ಮನೋಹರ್ ಶೆಟ್ರದು ಆಂಬುಲೆನ್ಸ್ ಅನ್ನು ಬಿಟ್ಟು ಬಡವರಿಗಾಗಿ ಸಹಾಯ ಮಾಡಿದ್ದಾರೆ. ಖಂಡಿತ ಅದಕ್ಕಾಗಿ ಅವರಿಗೆ ಒಂದು ವಿಶೇಷ ಅಭಿನಂದನೆ ನಿಮ್ಮ ಮೂಲಕ ಇರ್ತದೆ. ಕರೆಕ್ಟ್ ನಾವು ಹೇಳುದು. ಆಸ್ಪತ್ರೆ ಎದುರುಗಡೆ ನಿಂತು ಆಂಬುಲೆನ್ಸ್ ಇಟ್ಟು ಬಡವರಿಗಾಗಿ ಭಾರಿ ಸಹಾಯ ಮಾಡಿದ್ದಾರೆ ಸರ್. ನಿಮ್ಮ ಹತ್ರ ಒಂದು ಕ್ವಶನ್ ಸರ್. ಹೇಳಿ. ನಿಮ್ಮದು ಸಮಿತಿ ಇದೆ, ಗಣೇಶೋತ್ಸವ ಸಮಿತಿ. ಹೌದು, ಸರಿ ಸರಿ. ನಾವು ಈಗ ಮನೋಹರ್ ಶೆಟ್ರ್ ಅವರೆಲ್ಲ ಅಲ್ಲಿ ಏನು ವೇದಿಕೆಯಲ್ಲಿದ್ದ ಅವರು ಕೂತ್ಕೊಂಡು ಒಂದು ಆಂಬುಲೆನ್ಸ್ ಚಾಲಕರ ಸಂಘ ಮಾಡಬೇಕು, ಆ ಮೂಲಕ ಒಂದು ಅವರಿಗೆ ಬೇಕಾದ ಹೋರಾಟ ಮಾಡಬೇಕು ಅಂತ ಇದ್ದಾರೆ ಸರ್. ನೀವು ಸಪೋರ್ಟ್ ಮಾಡ್ತೀರಲ್ಲ? ನಾವು ಖಂಡಿತ ಸಪೋರ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಅವರೇ. ಪ್ರಕಾಶ್ ಅಣ್ಣ, ಈಗ ಹೇಳಿ. ಖಂಡಿತ ನಮಗೆ ಈ ವೇದಿಕೆ ಬಂದ ನಂತರ ಎಷ್ಟು ಜನರು ನಮಗೆ ಸಪೋರ್ಟ್ ಇದ್ದಾರೆ ಅಂತ ಕಾಣ್ತಾ ಉಂಟು. ಈಗ ಬಹುಶಃ ನಮಗೆ ಒಂದು ಸಾರ್ಥಕತೆ ಅಂತ ಅನಿಸ್ಬೋದು. ಯಾಕೆಂದ್ರೆ ಇಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಇಲ್ಲ ಸರ್, ನಮ್ಗೆ ಖಂಡಿತ ಗೊತ್ತಿಲ್ಲ. ಪ್ರತಿ ಸಲ ನಾವೇನು ಅಂದ್ಕೊಳ್ತೀವಿ ಅಂದರೆ ಎಲ್ಲರೂ ನಮಗೆ ಬೈಯೋರೆ ಅಂತಲೇ ಅಂದ್ಕೊಳ್ತೀವಿ. ಹೌದು. ಅದೇನಾಗಿದೆ ಅಂದರೆ ಬೈಯೋರನ್ನೇ ಕೇಳಿ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಬಹುಶಃ ಪ್ರಕಾಶ್ ಅಣ್ಣ, ನೀವು, ನಾಗರಾಜ್ ಹಾಗೂ ಮನೋಹರ್ ಅವರು ಖಂಡಿತ ಮನೋಹರ್ ಅವ್ರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಇದಕ್ಕಿಂತ ದೊಡ್ಡ ಜಾಸ್ತಿ ಏನಾದ್ರು ಬೇಕಾ ಮನೋಹರನ್ನು? ಹಣ ಕೊಟ್ಟರೆ ಸಿಗ್ತದ? ಗ್ಯಾರಂಟಿ ಸಿಗುದಿಲ್ಲ. ಓಕೆ, ಇನ್ನಷ್ಟು ವಿಚಾರಗಳನ್ನ ಇವ್ರ ಜೊತೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಮುನ್ನ ಚಿಕ್ಕ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ವಾಗತ. ಇದು ನೇರ ಪ್ರಸಾರದ ಕಾರ್ಯಕ್ರಮ. ನೀವು ನಮ್ಮ ಅತಿಥಿಗಳ ಜೊತೆ ಮಾತಾಡೋದಕ್ಕೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0820-259-3300. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಬಹಳಷ್ಟು ವಿಚಾರಗಳನ್ನು ಮಾಡಿದ್ದೇವೆ, ಒಳ್ಳೊಳ್ಳೆ ಕರೆಗಳು ಬಂದಿದ್ವು, ಬಹಳಷ್ಟು ಭಾವನಾತ್ಮಕವಾಗಿ ಸ್ಪಂದಿಸಿದಂತಹ ಕರೆಗಳಿದ್ವು. ಆಂಬುಲೆನ್ಸ್ ಚಾಲಕರ ಬಗ್ಗೆ ಲಾಕ್ಡೌನ್ನ ಸಂಕಷ್ಟವನ್ನು ಕೇಳ್ತಾ ಅವರಿಗಾದ ತೊಂದರೆಗಳ ಬಗ್ಗೆ ಒಂದಷ್ಟು ಮನಬಿಚ್ಚಿ ಮಾತಾಡುವಂತಹ ಒಂದು ಅವಕಾಶ ಈ ವೇದಿಕೆಯಲ್ಲಿ ಆಯಿತು. ಹಾಗೆ
ಇನ್ನೊಂದಷ್ಟು ವಿಚಾರಗಳನ್ನು ಗಮನಿಸೋದಾದರೆ ಇವರ ಬೇಡಿಕೆಗಳು ಏನು, ನಿಜವಾಗ್ಲೂ ಇವರಿಗೆ ಆಗಬೇಕಾದ್ದೇನು, ಇವರಿಗೆ ಸಿಗದಿರುವುದೇನು, ಈ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಆಂಡಿಯವರು, ಪ್ರಕಾಶ್ ಪೂಜಾರಿಯವರು, ಮನೋಹರ್ ಶೆಟ್ಟಿಯವರು, 3 ಜನನೂ ಹಲವು ದಶಕಗಳನ್ನು ಕಂಡವರು. ಆಂಬುಲೆನ್ಸ್ನಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದವರು. ಈ 108 ಅನ್ನೋದೇನು ಬಂದಿದೆ, 108 ಆಂಬುಲೆನ್ಸ್, ಅದು ಬಂದ ಬಳಿಕ ಸ್ವಲ್ಪ ನಿರಾಳತೆಯನ್ನು ಅವರು ಅನುಭವಿಸಿದ್ದಾರೆ. ಅದಕ್ಕಿಂತಲೂ ಮೊದಲು ಎಲ್ಲೇ ಆಕ್ಸಿಡೆಂಟ್ ಆಗಲಿ, ಎಲ್ಲೇ ಹೆರಿಗೆ ಆಗಲಿ, ಯಾರೇ ಸಾಯಲಿ, ಯಾರೇ ಹುಟ್ಟಲಿ, ಮೊದಲು ಹೋಗಬೇಕಾದವರು ಇವರೇ. ಹೋಗ್ತಾನೆ ಇದ್ದರು. ಒಂದೊಂದು ಅಪಘಾತಗಳು ಬಹುಶಃ ಅದನ್ನು ಕಣ್ಣಿಂದ ಮಾತ್ರ ನೋಡಿದ್ದಾರೆ, ಅದನ್ನು ನೇರವಾಗಿ ಮನಸ್ಸಿಗೆ ತಗೊಳ್ತಾ ಇದ್ರೆ ಅದು ಬಹುಶಃ ದೊಡ್ಡ ಕಷ್ಟ ಆಗ್ತಿತ್ತು ಅಂತ ಅನಿಸಿದೆ. ಅಂಥ ಸಂದರ್ಭ ಕಣ್ಣಿಂದ ಮಾತ್ರ ನೋಡಿ ಕಣ್ಣಿಗೆ ಸೀಮಿತವಾಗಿ ಇಡಬೇಕು. ಮನಸ್ಸಿಗೆ ತಗೊಂಡ್ರೆ ಆ ಆಕ್ಸಿಡೆಂಟ್ಗಳು ಮತ್ತೆ 3-4 ದಿವಸ ನಿದ್ದೆ ಬರಲಿಕ್ಕಿಲ್ಲ. ಅಂತಹ ಪರಿಸ್ಥಿತಿಗಳು ಕೂಡ ಈ ಆಂಬುಲೆನ್ಸ್ ಚಾಲಕರಿಗಿತ್ತು. ಅಂತಹ ಕಾಲಘಟ್ಟದಲ್ಲೂ ಕೂಡ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಜನಪರ, ಜನಹಿತ, ಜನಮುಖಿ ಈ 3 ದೇವೋದ್ದೇಶಗಳನ್ನು ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇರುವುದು ಈ 3 ಇವತ್ತಿನ ಅತಿಥಿಗಳು. ಒಬ್ರು ಕಾಲರ್ ಇದ್ದಾರೆ, ನೋಡೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಎಲ್ಲಿಂದ ಮಾತಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ನಾವು ಹೆಬ್ರಿಯಿಂದ ಮಹೇಶ್ ಅಂತ. ಹೇಳಿ ಸರ್, ಹೇಳಿ. ನೀವು ಇವತ್ತು ಗುರುತಿಸಿದಂತ ವ್ಯಕ್ತಿಗಳು ತುಂಬಾ ಒಳ್ಳೆಯ ಒಂದು ಕೆಲಸ ಮಾಡುವವರು ಅಂತ ನಾನು ಹೇಳ್ತೇನೆ. ನಾನು ಡ್ರೈವಿಂಗ್ ಫೀಲ್ಡ್. ಓ, ಒಳ್ಳೇದು. ಹಾಗೆ ನಾವು ಈಗ ಕಂಡಾರೆ ಕೆಲವು ಪ್ಲೇಸ್ ಅಲ್ಲೆಲ್ಲ ನೋಡ್ತೇವಲ್ಲ, ಈಗಿನ ಸಿಚುವೇಶನ್ ಅಲ್ಲಿ ಈಗ ಒಂದು ಕಾನೂನು ಬರ್ಲಿಕ್ಕೆ ಹೋಗಿ ಒಂದು ಯಾರು ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಹೌದು, ಅದೊಂದು ಒಳ್ಳೆ ಮಾಡಿದ್ದಾರೆ. ಹಾಗೆ ಇವರನ್ನು ಯಾರು ಗುರುತಿಸುವುದಿಲ್ಲ ಈಗಿನ ಸಿಚುವೇಶನ್ ಅಲ್ಲಿ. ಖಂಡಿತ. ಈಗ ನೋಡಿ, ಕೊರೋನಾ ಬಂದಿದೆ, ಈಗ ಯಾರಾದ್ರೂ ಒಂದು ಬಾಡಿಗೆ ಕಾರ್ ಅಂತ ಬರ್ತದ? ಇಲ್ಲ, ಆಂಬ್ಯುಲೆನ್ಸೇ ಬೇಕು ಈಗಿನ ಇದಕ್ಕೆ. ಬಹುಶಃ ಸಂಕಷ್ಟ ಕಾಲದಲ್ಲಿ ನೆರವಾಗುವಂತ ಏಕೈಕ ವಾಹನ ಅಂದ್ರೆ ಆಂಬುಲೆನ್ಸ್. ಆಂಬ್ಯುಲೆನ್ಸ್. ಹೇಳಿ ಸರ್, ಹೇಳಿ. ಆಂಬುಲೆನ್ಸ್ ಚಾಲಕರ ಬಗ್ಗೆ ಏನ್ ಅನಿಸ್ತಿದೆ? ತುಂಬಾ ಖುಷಿ ಆಯ್ತು. ಯಾರಂತ ಪರಿಚಯ ಇಲ್ಲ ನನಗೆ. ನಾನು ಕೂಡ ಡ್ರೈವಿಂಗ್ ವೃತ್ತಿ ಜೀವನ ಡ್ರೈವಿಂಗ್. ನಾವು ಕೆಲವನ್ನೆಲ್ಲ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ತೇವೆ. ಫಸ್ಟ್ ಜೀವ ಕಾಪಾಡುದೇ ಇವರು ಕರೆಕ್ಟ್ ಆದ ಟೈಮ್ಗೆ ರೀಚ್ ಮಾಡಿದ್ರೆ ಅಲ್ಲಿ ಜೀವ ಉಳಿತದೆ. ಅದನ್ನ ಯಾರು ಹೇಳುದಿಲ್ಲ. ಖಂಡಿತ ಮಹೇಶಣ್ಣ, ನನ್ನದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಹೇಳಿ. ಚಾಲಕರಾಗಿ ಟೆಂಪೋ ಚಾಲಕರ ಸಂಘ ಇದೆ, ರಿಕ್ಷಾ ಚಾಲಕರ ಸಂಘ ಇದೆ, ಬಸ್ ಚಾಲಕರ ಸಂಘ ಇದೆ, ಮಾಲಕರ ಸಂಘ ಇದೆ, ನಿರ್ವಾಹಕರ ಸಂಘ ಇದೆ, ಟೈಮ್ ಕೀಪರ್ಗಳ ಸಂಘ ಇದೆ. ಆದ್ರೆ ಇವರಿಗೊಂದು ಸಂಘ ಇಲ್ಲ ಮಹೇಶಣ್ಣ. ನಾವೇನು ಈ ವೇದಿಕೆ ಮೂಲಕ ಹೇಳ್ತಾ ಇದೀವಿ ಅಂದ್ರೆ ಅವರನ್ನೇ ಹೇಳ್ತಾ ಇದೀವಿ. ಪ್ರಕಾಶ್ ಅಣರ್ತ್ಯಾಗದಿಂದ ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇದೀವಿ. ನೀವು ಯಾಕೆ ನಿಮ್ಮದೊಂದು ಸಂಘವನ್ನು ಆರಂಭಿಸಿ ನೀವು ಹೋರಾಟವನ್ನು ಪ್ರಾರಂಭಿಸಬಹುದು? ನಿಮ್ಮ ಬೇಡಿಕೆಗಳನ್ನ ಯಾಕೆ ಸರ್ಕಾರದ ಮುಂದೆ ಇಡಬಾರದು ಅನ್ನೋದ ಕಾರಣಕ್ಕಾಗಿ ನಾವು ಒಂದಷ್ಟು ಕಾಲ್ಗಳು ಬಂದಾಗ ಕೇಳ್ತೀವಿ ಪಬ್ಲಿಕ್ ಇಂದ, ನೀವು ಸಪೋರ್ಟ್ ಮಾಡ್ತೀರಂತ. ಅದೇ ರೀತಿ ನಿಮಗೂ ಒಂದು ನಾನು ಕೇಳ್ತಾ ಇದ್ದೇನೆ, ಇವರು ಸಂಘ ಮಾಡಿದ್ರೆ ನಿಮ್ಮಿಂದ ಸಪೋರ್ಟ್ ಇರ್ತದ? ಅವರು ಮಾಡಿದ್ರು ಒಳ್ಳೇದಲ್ಲ, ಎಲ್ಲರಿಗೂ ಒಳ್ಳೇದಲ್ಲ. ಇವರಿಗೆ ಸ್ಟಾರ್ಟ್ ಮಾಡಿದ್ರೆ ಅವರ ಒಂದು ಆಂಬ್ಯುಲೆನ್ಸ್ ಯಾರ ಹತ್ರ ಎಲ್ಲ ಇದೆ ಅವರ ಎಲ್ಲ ಜೀವನಕ್ಕೂ ಒಂದು ದಾರಿ ಆಗ್ತದೆ. ಖಂಡಿತ ಖಂಡಿತ. ಅದೊಂದು ನಿಮ್ಮ ಮುಖಾಂತರ ಒಂದು ದಾರಿ ದೀಪ ಆದಾಗ ಆಗ್ತದೆ ಅವರ ಒಂದು ಫ್ಯಾಮಿಲಿಗಾಗ್ಲಿ, ಅವರ ಖಂಡಿತ. ಅಲ್ಲ, ಎಲ್ಲರ ಉದ್ದೇಶ ಅದೇ ಮಹೇಶ್ ಅವರೇ. ಏನಂದ್ರೆ ಎಲ್ಲರ ಸಂಕಷ್ಟಕ್ಕೆ ನೆರವಾಗುವಂತಹ ಆಂಬುಲೆನ್ಸ್ ಚಾಲಕರ ಸಂಕಷ್ಟಕ್ಕೆ ನಾವುಗಳು ನೆರವಾಗಬೇಕು. ಸರ್ಕಾರ ಆ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಅದೇ ನಮ್ಮ ಫ್ರೆಂಡ್ ಇದು, ನಾವು ಇಲ್ಲಿ ಹಿರಿಯಡ್ಕ ಹತ್ರ ಹೋಗುವಾಗ ಬ್ರಿಡ್ಜ್ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಎಲ್ಲ ಬಂದು ನೋಡುದು ಬಿಟ್ರೆ ಯಾರು ಇಲ್ಲ. ಕಡೆಗೆ ಯಾರು ಪರಿಚಯ ಅಂತ ಕೇಳಿ ನಾವು ಕಡೆಗೆ ರಾತ್ರಿ ಮಣಿಪಾಲ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವರ ಮನೆಯವರನ್ನು ಹೋಗಿ ಕರ್ಕೊಂಡ್ ಬಂದು ಅಲ್ಲಿಗೆ ಬಿಟ್ಟಿದ್ದೇವೆ. ಅಂದ್ರೆ ಎಲ್ಲರೂ ಮೊಬೈಲ್ ಅಲ್ಲಿ ಫೋಟೋ ತೆಗೆದ್ರಲ್ಲಿ ಬಿಸಿ ಇರ್ತಾರೆ, ಎಲ್ಲ ಇರ್ತಾರೆ. ಹಾಗೆ ಇವಾಗ ಯಾವುದಕ್ಕೂ ಹೆದರ್ಬಾರ್ದು. ನಾನು ಹೇಳ ಅವರಿಗಂತಲ್ಲ, ಎಲ್ಲಾ ವ್ಯಕ್ತಿಗಳು ಯಾರು ಚಾಲಕರಾಗ್ಲಿ ಹೊರಗಿನವರಾಗ್ಲಿ ಯಾರೇ ಆಗ್ಲಿ, ಇದು ಅದನ್ನ ಮಾಡ್ಲಿಕ್ಕೆ ಸಿಗುವಂತ ಕೆಲಸ ಅಲ್ಲ, ನಮ್ಮ ಪುಣ್ಯ ಅದು ಸಿಕ್ಕಿರೋದು. ಸರ್, ಒಂದು ಅದೇ ನಾನು ಕೇಳ್ತಾ ಇರೋದು, ಇವರೀಗ ಪ್ರಕಾಶ್ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ, ಅವರು ಸಂಘವನ್ನ ಮಾಡ್ತಾರೆ, ಅವರು ಬೇಡಿಕೆಗಳನ್ನು ಮುಂದಿಡ್ತಾರೆ, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಲ್ಲ ಖಂಡಿತವಾಗಿ ಅಂತ? ಖಂಡಿತ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಾನಂತಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ಮಾತು ಬೇಕಾದ್ದು ಮಹೇಶ್ ಅವರು. ಯಾಕೆಂದ್ರೆ ಪ್ರಕಾಶ್ ಅವರಿಗೆ ಅದನ್ನೇ ಹೇಳ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ಎಲ್ಲರ ಸಪೋರ್ಟ್ ಇರುತ್ತೆ ಅಂತ. ನಿಮ್ಮಂತವರ ಒಂದು ಬೆಂಬಲ ಸದಾ ಈ ಸಂಘಕ್ಕಿರಲಿ. ಚಾಲಕನಾಗಿ ಇನ್ನೊಬ್ಬ ಚಾಲಕನ ಬಗ್ಗೆ ನೋವನ್ನು ಅರಿತುಕೊಂಡು ನಿಮ್ಮ ಕಳಕಳಿಗೆ ನಾವು ಕೃತಜ್ಞರಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರೇ. ಧನ್ಯವಾದಗಳು ಸರ್. ಕಾಲ್ಗಳು ನಿಮ್ಗೆ ಗೊತ್ತಿಲ್ಲದವರೇ ಮಾಡ್ತಿದ್ದಾರೆ. ಖಂಡಿತ. ಅಂದರೆ ಬಹುಶಃ ನಮ್ಮ ಕಾರ್ಯಕ್ರಮ ಒಂದಷ್ಟು ಜನವನ್ನು ಮುಟ್ತಾ ಇದೆ. ಈ ಮೂಲಕವಾಗಿ ನೀವು ಮಾಡಿದಂತಹ ಕೆಲಸ ಜನ ತಿಳ್ಕೊಂಡಿದ್ದಾರೆ ಅಂತ ನೀವು ತಿಳ್ಕೊಳ್ಬೋದು. ಖಂಡಿತ. ಈಗ ಸಂಘ ಮಾಡಿದರೆ ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳೇನಿದೆ ಪ್ರಕಾಶ್ ಅವರು ಹೇಳಿ. ನಾನು ಕೆಲವೊಂದು ವಿಷಯಗಳನ್ನು ಪಟ್ಟಿ ಮಾಡಿ ಬಂದಿದ್ದೇನೆ. ಹೇಳಿ. ಈಗ ಸಾರ್ವಜನಿಕ ಹಿತದೃಷ್ಟಿಯಿಂದ ಈಗ ಆಂಬುಲೆನ್ಸ್ ಚಾಲಕರಾಗಿ ನೇಮಿಸಬೇಕಾದ್ರೆ
RTOದಿಂದ ಒಂದು ವಿಶೇಷ ಪರವಾನಗಿ ನೀಡುವ ನಿಯಮವನ್ನು ಸರ್ಕಾರ ರೂಪಿಸಬೇಕು. ಹೀಗೆ ನಿಯಮ ರೂಪಿಸುವುದರಿಂದ ಆಂಬುಲೆನ್ಸ್ ಸೇವೆಯ ಬಗ್ಗೆ ಮಾಹಿತಿ ಇಲ್ಲದವರು, ಕರೆಕ್ಟ್, ಸೇವೆಯ ಬಗ್ಗೆ ಗೌರವ ಇಲ್ಲದವರು ಬೇಕಾಬಿಟ್ಟಿ ಚಾಲಕರಾಗುವುದನ್ನು ತಪ್ಪಿಸಬಹುದು. ಅಂದ್ರೆ ಒಬ್ಬ ಆಂಬುಲೆನ್ಸ್ ಚಾಲಕನಾಗಿದ್ರೆ ಅವನಿಗೆ ಪ್ರಥಮ ಚಿಕಿತ್ಸೆ ಏನು ಅಂತ ಗೊತ್ತಿರಬೇಕು. ಯಾವ ಬಾಡಿ ಅಥವಾ ಯಾವ ಸಿಚುಯೇಷನ್ ಅಲ್ಲಿ ಇರುವಂತ ಬಾಡಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು. ಯಾವ ಸಂದರ್ಭದಲ್ಲಿ ಯಾವ ಆಸ್ಪತ್ರೆಗೆ ಸಾಗಿಸಬೇಕು, ಎಲ್ಲಿ ಹತ್ತಿರದಲ್ಲಿ ಆಸ್ಪತ್ರೆ ಇದೆ ಅದೆಲ್ಲವನ್ನು ಕೂಡ ಆತ ತಿಳ್ಕೊಂಡ್ರೆ ಅವನಿಗೆ ಸೇವಾ ಮನೋಭಾವ ಮುಖ್ಯವಾಗಿರಬೇಕು. ಅದೊಂದು. ಮತ್ತೊಂದು, ಆಂಬುಲೆನ್ಸ್ಗಳಿಗೆ ತೆರಿಗೆ ಹಾಗೂ ಇನ್ಶೂರೆನ್ಸ್ನಲ್ಲಿ ವಿಶೇಷ ರಿಯಾಯಿತಿಯನ್ನು ಸರ್ಕಾರ ಕೊಡಬೇಕು. ಮತ್ತೊಂದು, ಕೇಂದ್ರ ಸರ್ಕಾರ ರಾಷ್ಟ್ರದಾದ್ಯಂತ ಈಗ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡುವಾಗ ಆಂಬುಲೆನ್ಸ್ಗಳಿಗೊಂದು ಪ್ರತ್ಯೇಕ ಲೇನನ್ನು ಇಡಬೇಕು. ಈಗ ಏನು ಲೇನ್ ಕೊಟ್ಟಿದ್ದಾರೆ, ಅದಕ್ಕೆ ಗೇಟ್ ಹಾಕ್ತಾರೆ, ನಂತರ ನಮಗೆ ಫ್ರೀ ಬಿಡ್ತಾರೆ. ಆದರೆ ಒಂದು ಕಾಲ್ ಬಂದಿದೆ. ಹಲೋ ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡಿದ್ರಿ ಸರ್? ಎಲ್ಲಿಂದ ಯಾರು ಮಾತಾಡ್ತೀರಿ? ಮಣಿಪಾಲದಿಂದ. ಹಾ, ಹೇಳಿ ಸರ್, ಹೇಳಿ. ಬಬ್ಬುಸ್ವಾಮಿ ಟ್ಯಾಕ್ಸಿ ಮತ್ತು ಆಂಬುಲೆನ್ಸ್ ಚಾಲಕ ಮಾಲಕರ ಸಂಘ. ಹಾ, ಹೇಳಿ ಸರ್, ಹೇಳಿ ಹೇಳಿ ಸರ್. ಅಲ್ಲಿ ನೋಡಿ ಮನೋಜ್ ಶೆಟ್ಟಿ ಕೂತಿದ್ದಾರೆ, ಮತ್ತೆ ಅಲ್ಲಿ ನಾಗರಾಜ್ ಇದ್ದಾರೆ, ನಮ್ಮ ಸದಸ್ಯರೇ ಅವರು. ಹೌದು. ಆಲ್ರೆಡಿ ನಮ್ದು ಸಂಘ ಉಂಟು, ಬಬ್ಬುಸ್ವಾಮಿ ಟ್ಯಾಕ್ಸಿ ಮತ್ತು ಆಂಬುಲೆನ್ಸ್ ಚಾಲಕ ಮಾಲಕರ ಸಂಘ ಉಂಟು. ಓಕೆ ಓಕೆ ಸರ್, ಹೇಳಿ ಸರ್. ರಿಜಿಸ್ಟರ್ ಉಂಟು ಹಾಗೆ. ನಮ್ಮ ಸದಸ್ಯರೇ ಅವರು. ಹೌದು, ಸರಿ, ಹೇಳಿ ಸರ್. ಹೌದೌದು. ಸರ್, ಈಗ ಇಲ್ಲಿರುವ ವಿಷಯ ಏನಂದ್ರೆ, ನಮ್ಮ ರಾಜ್ಯದಲ್ಲಿ ಆಗಲಿ ಉಡುಪಿ ಸಪರೇಟ್ ಆಗಿ ಒಂದು ಆಂಬುಲೆನ್ಸ್ ಚಾಲಕರ ಮಾಲಕರ ಸಂಘ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸಪರೇಟ್ ಆಗಿ ಅಂದ್ರೆ ನೀವೀಗ ರಿಕ್ಷಾ ಯೂನಿಯನ್ ಇರ್ತದೆ, ಟ್ಯಾಕ್ಸಿ ಯೂನಿಯನ್ ಇರ್ತದೆ, ಅಥವಾ ಇವ್ರದ್ದು ಯಾರ್ದು ಟೂರಿಸ್ಟ್ ವೆಹಿಕಲ್ ಇವ್ರದ್ದು ಯೂನಿಯನ್ ಇರ್ತದೆ. ಹಾಗೆ ಇವರ ಬೇಡಿಕೆಗಳನ್ನು ಮುಂದಿಡೋದಕ್ಕೆ, ಸರ್ಕಾರದ ಮುಂದಿಡೋದಕ್ಕೆ ಪ್ರತ್ಯೇಕವಾದಂತಹ ಒಂದು ಆಂಬುಲೆನ್ಸ್ ಚಾಲಕರ ಸಂಘ ಇಲ್ಲ ರಾಜ್ಯದ ಮಟ್ಟಿಗೆ. ಆಂಬುಲೆನ್ಸ್ ಚಾಲಕರಂತದ್ದಿಲ್ಲ. ಅದೇ ಆ ಕಾರಣದಿಂದ ಸರ್, ಈಗ ನೀವು ಇಷ್ಟು ಸಮಯ ಅವರಿಗೆ ಒಂದು ಆಶ್ರಯ ಕೊಟ್ಟಿದ್ದೀರಿ, ಅವರಿಗೆ ಇದು ಕೊಟ್ಟಿದ್ದೀರಿ, ಅದು ಬಹಳಷ್ಟು ಒಳ್ಳೆಯ ಒಂದು ಕೆಲಸ. ಈಗ ಇಲ್ಲಿರುವಂತ ಪ್ರಶ್ನೆ ಏನಂದ್ರೆ, ಎಸ್ಪೆಷಲಿ ಮೊನ್ನೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಗಮನಕ್ಕೆ ಬಂದಿರುವಂತದ್ದು, ಎಲ್ಲರಿಗೆ ಸಿಕ್ಕಿದೆ, ಒಂದಷ್ಟು ಕಿಟ್ಗಳಾದ್ರೂ ಸಿಕ್ಕಿದೆ, ಬಟ್ ಆಂಬುಲೆನ್ಸ್ ಚಾಲಕರು ಇಲ್ಲಿ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬೇರೆಯವರು ಎಲ್ಲರೂ ಕೂಡ ಮನೆಯಲ್ಲಿದ್ರು, ಹೊರಗೆ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ, ಅವರಿಗೆ ನಿರ್ಬಂಧನೆಗಳಿತ್ತು, ಅಂದ್ರೆ ಬರಬಾರದು ನಿರ್ಬಂಧಗಳನ್ನು ಹಾಕಿದ್ರು, ನೀವು ಹಾಗೆ ಹೀಗೆ ಅಂತಿತ್ತು. ಬಟ್ ಆಂಬುಲೆನ್ಸ್ ಚಾಲಕರು ಬರಲೇಬೇಕಿತ್ತು, ಯಾಕೆಂದ್ರೆ ಅವರು ಅಗತ್ಯವಾದಂತ ಒಂದು ಇತರ ಎಲ್ಲಾ ವಾಹನಗಳಿಗಿಂತಲೂ ಆಂಬುಲೆನ್ಸ್ ಒಂದು ಬೇರೆ ಅಂತ ನಾವು ಪ್ರತ್ಯೇಕ ಅಂತ ತಿಳ್ಕೊಳ್ಬಹುದು. ಅದನ್ನು ಯಾವುದೇ ಟ್ಯಾಕ್ಸಿ, ಟೆಂಪೋ, ಟೂರಿಸ್ಟ್ ವೆಹಿಕಲ್, ರಿಕ್ಷಾ, ಬಸ್ ಇದರ ಜೊತೆ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಸರ್. ನಿಮ್ಮ ಸಲಹೆ ಏನು ಸರ್? ಹೇಗೆ ಬೇಡಿಕೆಯನ್ನು ಮಾಡಬೇಕು? ನೀವೊಬ್ರು ಒಳ್ಳೆ ನುರಿತ ಒಂದು ಸಂಘವನ್ನ ಮುನ್ನಡೆಸಿರುವವರು, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ನಾನಲ್ಲಿ ಬಬ್ಬುಸ್ವಾಮಿ ಟ್ಯಾಕ್ಸಿ ಮತ್ತು ಆಂಬುಲೆನ್ಸ್ ಚಾಲಕ ಮಾಲಕರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದೆ. ಖಂಡಿತ ಸರ್. ಅದು ನಾಗರಾಜ್ ಅವರು ಮಾಜಿ ಕಾರ್ಯದರ್ಶಿ ಆಗಿದ್ರು. ಓಕೆ, ಹೌದೌದು, ಹೇಳಿ ಸರ್. ಇವಾಗ ಅಲ್ಲಿ ಎಡಗಡೆ ಕೂತಿದ್ದಾರೆ. ಹೌದೌದು, ಹೇಳಿ ಸರ್. ನಾವು ಒಂದು ಸಪರೇಟ್ ಆಗಿ ಆಂಬುಲೆನ್ಸ್ ಒಂದು ಸಂಘ ಮಾಡುವುದಕ್ಕೆ ಬಾರಿ ನಮ್ದೊಂದು ಪ್ರೋತ್ಸಾಹ ಇದೆ. ಹೇಳಿ ಸರ್, ಹೇಳಿ. ಈ ಆಂಬುಲೆನ್ಸ್ ಅವರೆಲ್ಲ ಸೇರ್ಕೊಂಡು ಅದಕ್ಕೆ ಬೇಕಾದಂತ ಒಂದು ಬೇಡಿಕೆಯನ್ನು ಇಡಬೇಕು. ಖಂಡಿತ ಒಳ್ಳೆಯ ಸಲಹೆ ಸರ್, ಒಳ್ಳೆಯ ಸಲಹೆ. ಯಾಕೆಂದ್ರೆ ಇದರ ಫೀಲ್ಡ್ ಅಲ್ಲಿ ಇರುವವರೇ ಅದಕ್ಕೆ ಸಲಹೆ ಕೊಟ್ರೆ ಮಾತ್ರ ಸಾಧ್ಯತೆ ಆಗುತ್ತೆ. ಬೇರೊಬ್ರು ಯಾವುದೋ ಹೊರಗಿನ ವ್ಯಕ್ತಿ ಕೊಟ್ರೆ ಆಗುದಿಲ್ಲ ಅಲ್ವಾ? ಖಂಡಿತ. ನೋಡಿ, ಈ ಲಾಕ್ಡೌನ್ ಟೈಮ್ ಅಲ್ಲಿ ಇಷ್ಟು ಕೊರೋನಾ ಅದು ಅಂತ ವೈರಸ್ ಮೇಲೆ ಬಹಳ ಒಂದು ಆಡ್ತಾ ಇದ್ರು ಕೂಡ ಯಾವುದೇ ರೀತಿಯು ಜೀವಕ್ಕೆ ಹೆದರದೆ ಅವರನ್ನ ಸರಿಯಾದ ಒಂದು ಸ್ಥಳಕ್ಕೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡಿದಂತವರು ನಾವು ಆಂಬುಲೆನ್ಸ್ ನವರು. ಖಂಡಿತ ಸರ್, ನಿಮ್ಮ ಮಾತುಗಳು. ಯಾರು ಕೂಡ ನಮ್ಮ ಹತ್ರ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರೋತ್ಸಾಹವನ್ನು ಯಾರು ಕೂಡ ನೀಡಿಲ್ಲ. ಅದೇ ವಿಷಯವನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಸರ್. ಅದೇ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ವಿ. ಯಾಕೆಂದ್ರೆ ಇದು ಕೇವಲ ಇವರ 3 ಜನದ ದನಿ ಅಲ್ಲ, ಇದು ಎಲ್ಲ ಆಂಬುಲೆನ್ಸ್ ಚಾಲಕರ ಮಾಲಕರ ದನಿಗೆ, ಅದಕ್ಕೆ ಪರವಾಗಿ ಇವರು ಮಾತಾಡ್ತಿದ್ದಾರೆ. ಯಾಕೆಂದ್ರೆ ನಿಮ್ಮ ನೋವೇನಿದೆ ಅದು ಅವರ ನೋವೇ, ಅವರ ನೋವಿದೆ ಅದೇನು ನಿಮ್ಮ ನೋವೇ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಒಳ್ಳೆಯ ಒಂದು ಸಪರೇಟ್ ಆದಂತಹ ಸಂಘವನ್ನು ಮಾಡೋದ್ರ ಮೂಲಕ ಒಂದಷ್ಟು ಬೇಡಿಕೆಗಳನ್ನು ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ. ಅದೇ ಈಗ ಬೇಡಿಕೆ ಹೇಳಿದರೆ, ಕೇಂದ್ರ ಸರ್ಕಾರ ಈಗ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡುವಾಗ ಪ್ರತ್ಯೇಕ ಲೇನನ್ನು ಆಂಬುಲೆನ್ಸ್ಗಾಗಿಯೇ ಮೀಸಲಿಡಬೇಕು. ಈಗ ಏನು ಬಿಡ್ತಾರೆ,
ಆದರೆ ಅಲ್ಲಿ ಒಂದು 10-5 ನಿಮಿಷಗಳ ಅವಕಾಶ ತಡೆ ಬರ್ತದೆ. ಆ ತಡೆಯಿಂದ ರೋಗಿಗೆ ಆ ಒಂದೊಂದು ಕ್ಷಣ ಕೂಡ ಅತ್ಯಮೂಲ್ಯ ಆಗಿರ್ತದೆ. ಆದುದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ವಿಶೇಷ ಗಮನ ಹರಿಸಿ ಆಂಬ್ಯುಲೆನ್ಸ್ ಲೇನನ್ನು ಪ್ರತ್ಯೇಕವಾಗಿ ತಡೆ ರಹಿತ ನಿರ್ಮಾಣ ಮಾಡಬೇಕು. ಮತ್ತೊಂದು ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಉಚಿತ ಹಾಗೂ ಸಬ್ಸಿಡಿ ದರದಲ್ಲಿ ಟೂರಿಸ್ಟ್ ಕಾರುಗಳನ್ನು ಪ್ರತಿ ವರ್ಷ ನೀಡ್ತಾರೆ. ಅದೇ ರೀತಿ ಆರೋಗ್ಯ ಇಲಾಖೆಯ ಮೂಲಕ ಪ್ರತಿ ವರ್ಷ ಆಂಬ್ಯುಲೆನ್ಸ್ ಚಾಲಕರುಗಳಿಗೆ ಸುಸಜ್ಜಿತ ಆಂಬ್ಯುಲೆನ್ಸ್ ವಾಹನಗಳನ್ನು ವಿತರಿಸಬೇಕು ಹಾಗೂ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಆ ಆಂಬ್ಯುಲೆನ್ಸ್ಗಳ ಮೂಲಕ ಸೇವೆ ಒದಗಿಸುವಂತಹ ಸರ್ಕಾರವೇ ದರವನ್ನು ನಿಗದಿಪಡಿಸಬೇಕು. ಮತ್ತು ಸರ್ಕಾರ ಟೂರಿಸ್ಟ್ ವಾಹನ ಚಾಲಕರಿಗೆ ನೀಡುವ ಎಲ್ಲ ಸೌಲಭ್ಯಗಳನ್ನು ಆಂಬ್ಯುಲೆನ್ಸ್ ಚಾಲಕರಿಗೂ ನೀಡಬೇಕು. ಅಂದರೆ ಎಸ್ಪೆಷಲ್ ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರಿ, ಅಂದರೆ ಹೊರಗಿನ ಪರ್ಮಿಟ್ ಬಗ್ಗೆ ನೀವು. ಹೌದು, ನಮಗೆ ಈಗ ರೋಡ್ ಟ್ಯಾಕ್ಸ್, ಇನ್ಶೂರೆನ್ಸ್ ಎಲ್ಲ ಸೇಮ್ ಇದೆ, ಅದನ್ನೆಲ್ಲ ನಮಗೆ ರಿಯಾಯಿತಿ ಕೊಡಬೇಕು ವಿಶೇಷವಾಗಿ. ಮತ್ತು ಈಗ ಆಂಬ್ಯುಲೆನ್ಸನ್ನು ಖರೀದಿಸುವುದು ತುಂಬ ದುಬಾರಿಯಾಗಿದೆ. ಯಾಕೆಂದರೆ ಈಗ ಓಮ್ನಿ ಆಂಬ್ಯುಲೆನ್ಸ್ಗಳು ಬ್ಯಾನ್ ಆಗಿವೆ. ಮುಂಚೆ 1-2 ಬ್ಯಾಂಕ್ ಸಾಲ ಮಾಡಿ 2-3 ಲಕ್ಷ 3.5 ಲಕ್ಷದಲ್ಲಿ ಒಂದು ಓಮ್ನಿ ಪುಟ್ಟ ಆಂಬ್ಯುಲೆನ್ಸ್ ಆಗ್ತಿತ್ತು, ಅದರಲ್ಲೇ ಸೇವೆ ಸಲ್ಲಿಸ್ತಿದ್ದೆವು ಆಕ್ಸಿಜನ್ ಇಟ್ಟು. ಆದರೆ ಈಗ ಓಮ್ನಿ ಆಂಬ್ಯುಲೆನ್ಸ್ ಬ್ಯಾನ್ ಆಗಿದೆ. ಈಗ TT ಆಂಬ್ಯುಲೆನ್ಸಿಗೆ 25 ಲಕ್ಷ ರೂಪಾಯಿ ಆಗ್ತದೆ. ಅದು ವೆಂಟಿಲೇಟರ್ ಆಗಬೇಕಾದ್ರೆ 25 ಲಕ್ಷ ಬೇಕು. ಖಾಲಿ ಆಂಬ್ಯುಲೆನ್ಸ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ ರೋಗಿಗೆ. ಅಷ್ಟಾದ್ಮೇಲೆ 25 ಲಕ್ಷ ಅಂದರೆ ಏನಿಲ್ಲ, ಒಂದು ತಿಂಗಳಿಗೆ ಒಂದು 35,000 ರೂಪಾಯಿವರೆಗೆ 40,000 ಮೇಲೆ ಬರ್ತದೆ. 40,000 ಮೇಲೆ ಬರ್ತದೆ. ಹೌದು, ಯಾರು ಕೈ ಹಾಕುವಾಗಿಲ್ಲ. ಈಗ ಪರಿಸ್ಥಿತಿ ಏನಾಗಿದೆ ಹೇಳಿದ್ರೆ, ನಮ್ಮ ಆಂಬ್ಯುಲೆನ್ಸ್ನವರು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಖರೀದಿಸ್ತಾರೆ. ಹೊಸ್ತು ಪರಿಸ್ಥಿತಿ ಅವನು ಮುಳುಗಲೇಬೇಕು ತಗೊಂಡ್ರೆ. ನಮ್ಮ ಅನುಭವದಲ್ಲಿ ಹೊಸ್ತು ನಾನು ತಗೊಂಡು ಆಂಬ್ಯುಲೆನ್ಸಲ್ಲಿ ವ್ಯವಹಾರ ಮಾಡ್ತೇನೆ ಹೇಳಿದರೆ ಅವ ಮುಳುಗಲೇಬೇಕು. ಈಗ ಸೆಕೆಂಡ್ ಹ್ಯಾಂಡ್ ವಾಹನಗಳೇ ಎಲ್ಲೆಲ್ಲಿಂದ ಕರ್ಕೊಂಡು ಬಂದು ಅದರಲ್ಲಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಹೊಸ ಆಂಬ್ಯುಲೆನ್ಸ್ ಖರೀದಿಸುವುದು ಇನ್ನೂ ಖಂಡಿತ ಸಾಧ್ಯ ಇಲ್ಲ. 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಆಂಬ್ಯುಲೆನ್ಸ್ ನಡೆಸ್ತೇನೆ ಅಂತ ಹೇಳಿದರೆ ಖಂಡಿತ ಕಾಲಘಟ್ಟದಲ್ಲಂತೂ ಖಂಡಿತ ಸಾಧ್ಯ ಇಲ್ಲ, ನನ್ನ ಅನುಭವದ ಮಾತು. ಆದ್ದರಿಂದ ಸರ್ಕಾರ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ರೀತಿ ವಾಹನಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ಆರೋಗ್ಯ ಇಲಾಖೆಯ ಮೂಲಕ ಒಂದು ವರ್ಷಕ್ಕಿಂತಿಷ್ಟು ವಾಹನಗಳನ್ನು ಯೋಗ್ಯ ಚಾಲಕರನ್ನು ಗುರುತಿಸಿ ಅದು ಯಾವ ರೀತಿ ಅವರು ಕೊಟ್ಟು ಅದಕ್ಕೆ ದರವನ್ನು ಅವರು ನಿಗದಿ ಮಾಡಿದರೆ ಆಂಬ್ಯುಲೆನ್ಸ್ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಅದೇ ರೀತಿ ಸರ್ಕಾರ ಈಗ ಲಾಕ್ಡೌನ್ ಪರಿಹಾರ ಎಲ್ಲರಿಗೂ ನೀಡಿದ್ದೀರಿ, 5,000 ರೂಪಾಯಿಗಳನ್ನು ಆಂಬ್ಯುಲೆನ್ಸ್ ಚಾಲಕರಿಗೂ ನೀಡಬೇಕಂತ ನಮ್ಮ ಮನವಿ. ಅದೇ ರೀತಿ ಈಗ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರ ಬಳಿ ಯಾವುದೇ PPE ಕಿಟ್ ಆಗಲಿ, ಗ್ಲೌಸ್ ಆಗಲಿ, ಸ್ಯಾನಿಟೈಸರ್ ಆಗಲಿ ಯಾವುದೂ ಇಲ್ಲ. ನಾವು ಬರೀ ಕೈಯಲ್ಲಿ ಸೇವೆ ಮಾಡ್ತಿದ್ದೇವೆ, ದೇವರ ಮೇಲೆ ಭಾರ. ನಾವೇನಂದ್ರೆ ಉಳಿಸಿದ್ರು ಕೊಂಡೋದ್ರು ಎಲ್ಲ ನೀನೆ ಅಂತ ಅಷ್ಟೇ. ನಮ್ಮ ಹೊರಟಿದ್ದೇವೆ ನಾವು, ಬಂದ್ರೆ ಬಂತು, ಹೋದ್ರೆ ಹೋದೇವೆ ಹೇಳಿ. ಅಲ್ಲ, ನಿಮಗೆ ದಾರಿ ಇದೆ, ನಿಮ್ಮ ದಾರಿ ಇದೆ, ಎಲ್ಲೂ ನೀವು ತಿರುಗಿ ಬರ್ಲಿಕ್ಕೆ ಇಲ್ಲ. ಖಂಡಿತ ನಮಗೆ ಭಯ ಇಲ್ಲ, ನಾವು ಎಲ್ಲಿ ಬೇಕಾದ್ರೂ ಹೋಗ್ತೇವೆ. ದೇವರು ಇದ್ದಾರೆ, ಹೋದ್ರೆ ಹೋಗ್ತೇವೆ ಹೇಳಿ ನಾವು ಈಗ ಆಸೆ ಬಿಟ್ಟು ಖಂಡಿತ ಸೇವೆ ಮಾಡ್ತೇವೆ. ಬೇರೆ ಉಪಾಯನೂ ಇಲ್ಲ, ಖಂಡಿತ ದಾರಿ ಇಲ್ಲ. ಯಾಕಂದ್ರೆ ಜೀವನಕ್ಕಾಗಿ ಇದನ್ನೇ ನಾವು ನಂಬಿಕೊಂಡಿದ್ದೇವೆ, ಇದರಲ್ಲೇ ಮಾಡ್ತಾ ಇದ್ಮೇಲೆ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಮೂವರ ಪ್ರಶ್ನೆ ಅಲ್ಲ, ಎಲ್ಲ ಆಂಬ್ಯುಲೆನ್ಸ್ ಚಾಲಕರ ಅವರ ಹತ್ರ ಸ್ಯಾನಿಟೈಸರ್ 100 ರೂಪಾಯಿ ಕೊಟ್ಟು ತಗೊಳ್ಳಿಕ್ಕೂ ಅವರಿಗೆ ದಿನಕ್ಕೆ 1 ಬಾಡಿಗೆ ಆಗುದಿಲ್ಲ. ಈಗ ಆಂಬ್ಯುಲೆನ್ಸ್ ಹೇಳಿದ್ರೆ ವಾರಕ್ಕೆ 2 ಬಾಡಿಗೆ ಆದ್ರೆ ಕಷ್ಟ. ವಾರಕ್ಕೆ 2 ಬಾಡಿಗೆ, ಅದರಲ್ಲಿ ಅವನು ಎಲ್ಲ ನಿರ್ವಹಣೆ ಆಗಬೇಕು. ಅದರಿಂದ ಸರ್ಕಾರ ನಮಗೆ PPE ಕಿಟ್ ಮುಂತಾದ ವಸ್ತುಗಳನ್ನು ಒಂದು ಇಂತಿಷ್ಟಾದರೂ ಆರೋಗ್ಯ ಇಲಾಖೆಯ ಮೂಲಕ, ಸರ್ಕಾರಿ ಆಸ್ಪತ್ರೆಗಳ ಮೂಲಕ ಖಾಸಗಿಯವರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದರೆ ನಮ್ಮ ಆರೋಗ್ಯಕ್ಕೂ ನಾವು ರಕ್ಷಣೆ ಮಾಡ್ಬೋದು. ಮತ್ತು ನಾವು ಆಂಬ್ಯುಲೆನ್ಸ್ನವರು ಸರ್ಕಾರದ ಜೊತೆ ಯಾವತ್ತಿಗೂ ಸೇವೆಗೆ ತಯಾರಿದ್ದೀವಿ. ಈಗ ಲಾಕ್ಡೌನ್ ಯಾವ ಗಂಭೀರ ರೀತಿ ಬಂದರೂ ನಮ್ಮನ್ನು ಬಳಸ್ಕೊಳ್ಬೋದು. ನಮಗೆ ನಮ್ಮ ರಕ್ಷಣೆಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟರೆ ನಾವು ಖಂಡಿತವಾಗಿ ಸರ್ಕಾರದ ಜೊತೆ ಎನಿ ಟೈಮ್ ನಾವು 24 ಗಂಟೆ ಸೇವೆ ಸಲ್ಲಿಸ್ತೇವೆ. ಟೋಟಲ್ ಆಗಿ ಈ ಪ್ರೋಗ್ರಾಮ್ ಬಗ್ಗೆ ಏನು ಅನಿಸ್ತದೆ? ಇದೊಂದು ಉತ್ತಮವಾದ ವೇದಿಕೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಾವು ಸೇವೆ ಮಾಡಿದ್ದನ್ನು ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ. ಜನರು ನಮಗೆ ಹೋಗುವಾಗ ಒಂದು ಆಶೀರ್ವಾದ ಕೊಟ್ಟು ಹೋಗ್ತಾರೆ. ನಾವು ಒಳ್ಳೆ ಸೇವೆ ಕೊಟ್ಟಾಗ 100ರಲ್ಲಿ 90 ಜನ ಖಂಡಿತ ನಮ್ಮನ್ನು ಮಗ ಅಂತ ಹೇಳ್ತಾರೆ, ಕೆಲವರು ನಮ್ಮನ್ನು ಅಣ್ಣ ಅಕ್ಕ, ಅಂದರೆ ಅಂತ ಅವರಿಗೆ ಭಾವನೆಗಳನ್ನು ನಮ್ಮ ಹತ್ರ ವ್ಯಕ್ತಪಡಿಸಿ ಹೋಗ್ತಾರೆ. ಜಾಸ್ತಿ ಟೈಮ್ ಇರುವುದಿಲ್ಲ, ಅವರಿಗೆ ಖುಷಿಯಾಗಿ ನಮಗೆ ಅವರ ಆಶೀರ್ವಾದ ಖಂಡಿತ ಮಾಡ್ತಾರೆ. ಆದರೆ ಇಂಥ ವೇದಿಕೆ ನಮಗೆ ಪ್ರಥಮ ಬಾರಿ ಸಿಕ್ಕಿದೆ. ಖಂಡಿತವಾಗಿಯೂ ನಾಗರಾಜ್ ಅವರೇ, ಪ್ರಕಾಶ್ ಅವರೇ ಹಾಗೂ ಮನೋಹರ್ ಅವರೇ, ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಸ್ಪಂದನ ವಾಹಿನಿಯ ಮೂಲಕ ನಿಮ್ಮ ಯೋಜನೆಗಳೇನಿದೆ, ನಿಮ್ಮ ಸಂಘ ಕಟ್ಟುವಂತಹ ಒಂದು ಯೋಜನೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಆ ಮೂಲಕವಾಗಿ
ಒಂದಷ್ಟು ಚದುರಿರುವಂಥ ಆಂಬುಲೆನ್ಸ್ ಚಾಲಕರು ಒಂದೇ ಸೂರಿನಡಿಗೆ ಬಂದು ಒಗ್ಗಟ್ಟಾಗಿ ಒಳ್ಳೆಯ ರೀತಿಯಿಂದ ಸವಲತ್ತನ್ನು ಪಡ್ಕೊಳ್ಳೋದ್ರ ಮೂಲಕ ಇನ್ನಷ್ಟು ಒಳ್ಳೆಯ ಸೇವೆ ಮಾಡುವುದಕ್ಕೆ ನಿಮಗೆ ಶಕ್ತಿ ಪ್ರೇರಣೆ ದೊರಕುವಂತಾಗಲಿ ಅಂತ ನಾವೆಲ್ಲರೂ ಕೂಡ ನಮ್ಮ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ವಾಹಿನಿಯ ಪರವಾಗಿ ನಾವು ನಿಮಗೆ ಶುಭ ಹಾರೈಸ್ತಾ ಇದ್ದೇವೆ. ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದು ಸ್ಪಂದನ ವಾಹಿನಿಯ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಈ ಕಾರ್ಯಕ್ರಮದ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮ. ಇದನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನಷ್ಟು ವೈವಿಧ್ಯಮಯ ಮತ್ತು ಇಂತಹ ಸ್ಪೆಷಲ್ ಕಾರ್ಯಕ್ರಮಗಳ ಜೊತೆ ನಿಮ್ಮ ಜೊತೆ ನಾವು ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.